भक्तिर्भवति नैष्टिकी ಶ್ರೀಮದ್ಭಾಗವತ 2ನೇ ಸ್ಕಂದದ 3ನೇ ಅಧ್ಯಾಯದ 21ನೇ ಶ್ಲೋಕ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ हरे कृष्णा ಕೃಷ್ಣ ಹರೇ ಹರೇ कृष्णा कृष्णा हरे हरे ಹರೇ ರಾಮ ಹರೇ ರಾಮ ಹರೇ ರಾಮ 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 हरे राम हरे राम ರಾಮ ರಾಮ ಹರೇ ಹರೇ राम राम हरे ಹರೇ ಕೃಷ್ಣ ಹರೇ ಕೃಷ್ಣ हरे कृष्णा हरे कृष्णा ಕೃಷ್ಣ ಕೃಷ್ಣ ಹರೇ ಹರೇ कृष्णा कृष्णा हरे हरे ಹರೇ ರಾಮ ಹರೇ ರಾಮ हरे राम हरे राम ರಾಮ ರಾಮ ಹರೇ ಹರೇ राम राम हरे हरे ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ हरे कृष्णा हरे ಕೃಷ್ಣ 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 ಹರೇ ಹರೇ कृष्णा कृष्णा हरे हरे ಹರೇ ರಾಮ ಹರೇ ರಾಮ हरे राम हरे राम ಕೃಷ್ಣ ರಾಮ ಹರೇ ರಾಮ ಹರೇ 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 राम राम हरे हरे ಹರೇ ರಾಮ ಹರೇ ರಾಮ ಪಾರಃ ಪರಂ ಪಟ್ಟ ಕಿರೀಟ ಜುಷ್ಟಂ ಪಾರಃ ಪಟ್ಟ ಪರಂ ಪಟ್ಟ ಕಿರೀಟಂ ಸಮಾಂಗಂ ನನಮೇನ್ ಮುಕುಂದಂ ಅಪಿ ಉತ್ತಮಾಂಗಂ ನನಮೇನ್ ಮುಕುಂದಂ ಚಾವೌ ಕರೌ ನೋ ಕುರುತೆ ಸಪರ್ಯಾಂ ಚಾವೌ ಕರೌ ನೋ ಕುರುತೆ ಸಪರ್ಯಾಂ ಹರೇರ್ ಲಸತ್ ಕಂಕಣೋ ವಾ ಹರೇರ್ ಲಸತ್ ಕಾಂಚನ ಕಂಕಣೋ ವಾ ಪಾರಃ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪಿ ಉತ್ತಮಾಂಗಂ ಮುಕುಂದಂ ಕುಂದಂ ಶಾವೌ ಕರೌ ನು ಕುರುತೆ ಸಪರ್ಯಾಂ ಕರೌನು ಪರ್ಯಾಂ ಹರೇರ್ ಲಸತ್ ಕಣವಾ ಹರೇ ಕೃಷ್ಣ. ಪಾರ್ವತಿ ಮಾತಾಜಿ ಓದಿ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ. ಹರೇ ಕೃಷ್ಣ ಮಾತಾಜಿ. ವಿಜಯಶ್ರೀ ಕೊಲ್ಲಜೆ ಮಾತಾಜಿ ಓದಿ. ಓದ್ತಾ ಇದ್ದೀನಿ ಮಾತಾಜಿ. ಬಾರಂ ಪರಂ ಪಟ ಕಿರೀಟ ಜುಷ್ಟ ಮಪ್ಪಿತ ಮಾಂಗಂ ನಾನ ಮೇನ ಕುಂದ ಶೌಕರೋ ನ ಕುರೇ ಸಪಯ ಹರೇ ಲತ್ಕಾ ಸಂಗ ಚನ ಕಂಕಣೋ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಜಯಶ್ರೀ ಮಾತಾಜಿ ಓದಿ. ಭಾರಃ ಪರಂ ಷಟ್ ಕಿರೀಟ ಜುಷ್ಟ ಮುಪ್ಯತ್ತಮಾಂಗಂ ನ ನಮೇನು ಕುಂದಂ ಶಾವೌ ಕರೌ ನೋ ಕುರುತೆ ಸಪರ್ಯಾಯಂ ಹರೇರ್ಲ ಸತ್ಕಾಂಚನ ಕಂಕಣೌ ವಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹಾ. ಭಾರಃ ಪರಂ ಪಟ್ಟ ಕಿರೀಟ ಜುಷ್ಟ
ಮಪ್ಯುತ್ತಮಾಂಗಂ ನಮೇಂ ಮುಕುಂದಃ ಕುಂದಂ ಶಾವೌ ಕರೌ ನೋ ಕುರುತೆ ಸಪರ್ಯಾಂ ಹರೇರ್ಲತಾಸ್ಕಾಂಚನ ಕಂಕಣೌ ದೌ ವಾವ್. ಹರೇ ಪ್ರಭು ಮಾತಾಜಿ, ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಸುಮಾ ಪ್ರಭು ಮಾತಾಜಿ ಓದಿ. ಭಾರಾಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನಮೇನ್ಮುಕುಂದಂ ಶಾವೌ ಕರೌ ನೋ ಕುರುತೆ ಸಪರ್ಯಾಂ ಹರೇರ್ಲಸ್ಕಾಂತಂಚನ ಕಂಕಣೌ ವಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿರ್ಮಲಾ ಹೆಗಡೆ ಮಾತಾಜಿ ಓದಿ. ಭಾರ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪಿ ಉತ್ತಮ ಅಂಗಂ ನಮೇತು ಮುಕುಂದಂ ಶಾವೌ ಕರೌ ನೋ ಕುರುತೆ ಸಪರ್ಯಾಂ ಹರೇ ಲಸತ್ ಕಾಂಚನ ಕಂಕಣೌ ವಾ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಶಾ ಹೇಮಂತ್ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಭಾರಹ ದೊಡ್ಡ ಹೊರೆಯು, ಪರಂ ತೂಕದ, ಪಟ್ಟ ರೇಷ್ಮೆ, ಕಿರೀಟ ಕಿರೀಟ, ಜುಷ್ಟಂ ಅಲಂಕೃತವಾಗಿ, ಅಪಿ ಕೂಡ, ಉತ್ತಮ ಮೇಲಿನ, ಅಂಗಂ ಶರೀರದ ಭಾಗವು, ನ ನಮೇತ್ ಕೆಳಗೆ ಭಾಗದಿದ್ದಲ್ಲಿ, ಮುಕುಂದಂ ಉದ್ಧಾರಕನಾದ ಶ್ರೀಕೃಷ್ಣನಿಗೆ, ಶಾವೋ ಹೆಣಗಳ, ಕರೌ ಕೈಗಳು, ನೋ ಕುರುತೆ ಮಾಡದಿದ್ದಲ್ಲಿ, ಸಪರ್ಯಾಂ ಪೂಜೆಯನ್ನು, ಹರೇ ಹೇ ದೇವೋತ್ತಮ ಪುರುಷನ, ಲಸತ್ ಹೊಳೆಯುತ್ತಿರುವ, ಕಾಂಚನ ಚಿನ್ನದ, ಕಂಕಣವು ಬಳೆಗಳುಳ್ಳದ್ದು, ವಾ ಆಗಿದ್ದರು. ಅನುವಾದ: ತಲೆಗೆ ರೇಷ್ಮೆಯ ಪೇಟವನ್ನು ಧರಿಸಿದ್ದರೂ ಮುಕ್ತಿದಾಯಕ ದೇವೋತ್ತಮ ಪುರುಷನಿಗೆ ನಮಿಸದಿದ್ದರೆ ಅದು ಕೇವಲ ತಲೆಭಾರ. ಹೊಳೆಯುತ್ತಿರುವ ಕಂಕಣಗಳು ಕೈಯನ್ನು ಅಲಂಕರಿಸಿರಬಹುದು, ಆದರೆ ದೇವೋತ್ತಮ ಪರಮ ಪುರುಷನಾದ ಹರಿಯ ಸೇವೆಯಲ್ಲಿ ತೊಡಗದಿದ್ದರೆ ಅವುಗಳು ಮೃತನ ಕೈಗಳಿದ್ದಂತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಪುಷ್ಪಾ ಶೆಟ್ಟಿ ಮಾತಾಜಿ ಭಾವಾರ್ಥ ಓದಿ. ಸ್ಟಾರ್ಟ್ ಮಾಡಿ ಓದಿ. ಹರೇ ಕೃಷ್ಣ. ಹರೇ ಈ ಮುಂಚೆ ಹೇಳಿದಂತೆ 3 ಬಗೆಯ ಭಗವದ್ ಭಕ್ತರಿದ್ದಾರೆ. ಪ್ರಥಮ ಶ್ರೇಣಿಯ ಭಕ್ತನು ಮಾತಾಜಿ ಸರಿ ಕಾಣುವುದಿಲ್ಲ. ಭಗವಂತನ ಸೇವೆಯಲ್ಲಿ ನಿರತನಾಗಿರುವಂತಹ ಯಾರನ್ನೂ ಕಾಣುವುದಿಲ್ಲ. ಆದರೆ ಎರಡನೆಯ ಶ್ರೇಣಿಯ ಏನ್ ಮಾತಾಜಿ? ಯಾರನ್ನೂ ಕಾಣುವುದಿಲ್ಲ, ನಿರತನಾಗದಂತ ಯಾರನ್ನೂ ಕಾಣುವುದಿಲ್ಲ. ಆದರೆ ಎರಡನೇ ಶ್ರೇಣಿಯ ಭಕ್ತನು ಭಕ್ತ ಮತ್ತು ಅಭಕ್ತರ ನಡುವೆ ಭೇದ ಮಾಡುತ್ತಾನೆ. ಆದ್ದರಿಂದ ಎರಡನೆಯ ಶ್ರೇಣಿಯ ಭಕ್ತರು ಪ್ರಚಾರ ಕಾರ್ಯಕ್ಕಾಗಿ ಇರುವವರು. ಮೇಲಿನ ಶ್ಲೋಕದಲ್ಲಿ ಹೇಳಿದಂತೆ ಅವರು ಭಕ್ತನ ವೈಭವಗಳನ್ನು ದೊಡ್ಡದಾಗಿ ಪ್ರಚಾರ ಮಾಡಬೇಕು. ಎರಡನೇ ಶ್ರೇಣಿಯ ಭಕ್ತನು ಮೂರನೇ ಶ್ರೇಣಿಯ ಭಕ್ತರ ಅಥವಾ ಅಭಕ್ತರ ಮಾರ್ಗದಿಂದ ಶಿಷ್ಯರನ್ನು ಸ್ವೀಕರಿಸುತ್ತಾನೆ. ಕೆಲವು ವೇಳೆ ಪ್ರಥಮ ಶ್ರೇಣಿಯ ಭಕ್ತನು ಕೂಡ ಪ್ರಚಾರ ಕಾರ್ಯಕ್ಕಾಗಿ ಎರಡನೇ ಶ್ರೇಣಿಯ ಭಕ್ತರ ಮಾತಾಜಿ ಸರಿ ಕಾಣುವುದಿಲ್ಲ. ಸರಿಯಾಗಿ ಕಾಣುವುದಿಲ್ಲ ಮಾತಾಜಿ. ಮಾತಾಜಿ ಇನ್ನೊಬ್ರಿಗೆ ಕೊಡ್ತೀನಿ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಮಾತಾಜಿ. ಭಕ್ತನು ಮೂರನೇ ಶ್ರೇಣಿಯ ಭಕ್ತರ ಅಥವಾ ಅಭಕ್ತರ ವರ್ಗದಿಂದ ಶಿಷ್ಯರನ್ನು ಸ್ವೀಕರಿಸುತ್ತಾನೆ. ಕೆಲವು ವೇಳೆ ಪ್ರಥಮ ಶ್ರೇಣಿಯ ಭಕ್ತನೂ ಕೂಡ ಪ್ರಚಾರ ಕಾರ್ಯಕ್ಕಾಗಿ ಎರಡನೇ ಶ್ರೇಣಿಯ ಭಕ್ತನ ಮಟ್ಟಕ್ಕೆ ಇಳಿಯುತ್ತಾನೆ. ಆದರೆ ಮೂರನೇ ಶ್ರೇಣಿಯ ಭಕ್ತನಾಗಬಲ್ಲ ಸಾಮಾನ್ಯನು ಭಾರಿ ಶ್ರೀಮಂತನಾಗಲಿ ಅಥವಾ ರೇಷ್ಮೆ ಪೇಟವನ್ನು ಕಿರೀಟವನ್ನು ಧರಿಸಿದ ರಾಜನಾಗಿರಲಿ, ಅವನಿಗೆ ಭಗವಂತನ ಮಂದಿರಕ್ಕೆ ಹೋಗುವಂತೆ ಮತ್ತು ದೇವರಿಗೆ ತಲೆಬಾಗುವಂತೆ ಈ ಸಂದರ್ಭದಲ್ಲಿ ಉಪದೇಶಿಸಲಾಗಿದೆ. ಭಗವಂತನು ಮಹಾರಾಜರು, ಚಕ್ರವರ್ತಿಗಳು ಸೇರಿದಂತೆ ಪ್ರತಿಯೊಬ್ಬನಿಗೂ ಪ್ರಭು. ಆದ್ದರಿಂದ ಲೌಕಿಕ ಎಣಿಕೆಯಲ್ಲಿ ಸಿರಿವಂತನಾದರೂ ಶ್ರೀ ಕೃಷ್ಣನ ಮಂದಿರಕ್ಕೆ ಹೋಗಬೇಕು ಮತ್ತು ತಪ್ಪದೆ ದೇವರಿಗೆ ನಮಸ್ಕರಿಸಬೇಕು. ಮಂದಿರದಲ್ಲಿಯ ಅರ್ಚನೀಯ ರೂಪದ ಭಗವಂತನು ಕಲ್ಲು ಅಥವಾ ಮರದಿಂದ ನಿರ್ಮಿತನಾದವನೆಂದು ಸರ್ವತಾ ಭಾವಿಸಕೂಡದು. ಏಕೆಂದರೆ ಅರ್ಚನಾವತಾರದಲ್ಲಿ ಭಗವಂತನು ಮಂದಿರಸ್ಥ ದೇವತೆಯಾಗಿ ತನ್ನ ಮಂಗಳಕರ ಸಾನ್ನಿಧ್ಯದಿಂದ
ಪತಿತರಾತ್ಮರಿಗೆ ಅಪಾರ ಅನುಗ್ರಹ ತೋರುತ್ತಾನೆ. ಈ ಮುಂಚೆ ಹೇಳಿದಂತೆ ಶ್ರವಣ ಪ್ರಕ್ರಿಯೆಯಿಂದ ಮಂದಿರಸ್ಥ ಭಗವಂತನ ಸಾನ್ನಿಧ್ಯ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತದೆ. ಈ ಸ್ಥಿತಿಯಲ್ಲಿ ದೈನಂದಿನ ಕೆಲಸದಲ್ಲಿ ಭಕ್ತಿ ಸೇವೆಯ ಪ್ರಥಮ ಅಂಗವಾದ ಶ್ರವಣವು ಅವಶ್ಯಕವಾದ ಅಂಶ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಮುಂತಾದ ಅಧಿಕೃತ ಆಕಾರಗಳಿಂದ ಎಲ್ಲಾ ವರ್ಗದ ಭಕ್ತರು ಶ್ರವಣ ಮಾಡುವುದು ಅಗತ್ಯ. ತನ್ನ ಐಹಿಕ ಸ್ಥಾನಮಾನದಿಂದ ಕೊಬ್ಬಿದ ಹಾಗೂ ಮಂದಿರದಲ್ಲಿಯ ದೇವತಾ ಮೂರ್ತಿಗೆ ನಮಸ್ಕರಿಸಿದ ಸಾಮಾನ್ಯನು ಅಥವಾ ಭಗವತ್ ವಿಜ್ಞಾನದ ಯಾವುದೇ ಅರಿವಿಲ್ಲದೆ ಮಂದಿರ ಪೂಜೆಯನ್ನು ಉಲ್ಲಂಘಿಸುವ ಸಾಮಾನ್ಯನನ್ನು ತನ್ನ ರೇಷ್ಮೆ ಪೇಟ ಅಥವಾ ಕಿರೀಟವು ಭವಸಾಗರದ ಜಲರಾಶಿಯಲ್ಲಿ ತನ್ನನ್ನು ಮತ್ತಷ್ಟು ಮುಳುಗಿಸುತ್ತದೆ ಎನ್ನುವುದನ್ನು ತಿಳಿಯಬೇಕು. ತಲೆಯ ಮೇಲೆ ಹರೇ ಕೃಷ್ಣ ಹೊರೆ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದ ಮಾತಾಜಿ. ಲಕ್ಷ್ಮೀ ಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ತಲೆಯ ಮೇಲೆ ಹೊರೆ ಭಾರವಿದ್ದು ಮುಳುಗುತ್ತಿರುವ ಮನುಷ್ಯನು ಭಾರವಿಲ್ಲದವನಿಗಿಂತ ಹೆಚ್ಚು ವೇಗವಾಗಿ ಕೆಳಗಿಳಿಯುವುದು ನಿಜ. ಕೊಬ್ಬಿದ ಮೂರ್ಖನು ಭವದ್ವಿಜ್ಞಾನವನ್ನು ಹಳಿಯುತ್ತಾನೆ. ಅವನ ಮಟ್ಟಿಗೆ ದೇವರೆಂಬುದಕ್ಕೆ ಅರ್ಥವಿಲ್ಲ. ಆದರೆ ಭಗವಂತನ ನಿಯಮದ ಹಿಡಿತಕ್ಕೆ ಸಿಕ್ಕಾಗ, ಮೆದುಳು, ರಕ್ತಸ್ರಾವ ಮುಂತಾದ ವ್ಯಾಧಿಯೊಂದಕ್ಕೆ ಗುರಿಯಾದಾಗ ಆ ನಾಸ್ತಿಕನು ತನ್ನ ಐಹಿಕ ಸಂಪತ್ತಿನ ಭಾರದಿಂದ ಅಜ್ಞಾನವೆಂಬ ಸಮುದ್ರದಲ್ಲಿ ಮುಳುಗುತ್ತಾನೆ. ಭಗವತ್ ಪ್ರಜ್ಞೆ ಇಲ್ಲದ ಭೌತಿಕ ವಿಜ್ಞಾನದ ಮುನ್ನಡೆಯು ಮಾನವ ಸಮಾಜಕ್ಕೆ ದೊಡ್ಡ ತಲೆಭಾರ. ಆದ್ದರಿಂದ ವ್ಯಕ್ತಿಯು ಈ ದೊಡ್ಡ ಎಚ್ಚರಿಕೆಯನ್ನು ಗಮನದಲ್ಲಿಟ್ಟಿರಬೇಕು. ಹರೇ ಸಾಮಾನ್ಯವಾಗಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಗೀತಾ ಲಕ್ಷ್ಮಿ ಬಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯನಿಗೆ ಭಗವಂತನನ್ನು ಪೂಜಿಸಲು ವೇಳೆ ಇಲ್ಲದಿದ್ದರೆ ಅವನು ಕಡೆಯ ಪಕ್ಷ ಕೆಲವು ಹೊತ್ತು ದೇವಾಲಯವನ್ನು ಗುಡಿಸುವುದೋ ಅಥವಾ ಸಾರಿಸುವುದೋ ಮಾಡಬಹುದು. ಒರಿಸ್ಸಾದ ಮಹಾಬಲಶಾಲಿ ರಾಜನಾದ ಪ್ರತಾಪರುದ್ರನು ರಾಜ್ಯಾಡಳಿತದ ಹೊರೆಯಲ್ಲಿ ಸದಾ ಮಗ್ನನಾಗಿದ್ದರೂ ವರ್ಷಕ್ಕೊಮ್ಮೆ ಉತ್ಸವದ ಸಂದರ್ಭದಲ್ಲಿ ಪುರಿ ಜಗನ್ನಾಥನ ಮಂದಿರವನ್ನು ಗುಡಿಸುವ ಪರಿಪಾಠವಿಟ್ಟುಕೊಂಡಿದ್ದನು. ವ್ಯಕ್ತಿಯು ಎಷ್ಟೇ ದೊಡ್ಡವನಾದರೂ ಆತನು ಪರಮಪ್ರಭುವಿನ ಪಾರಮ್ಯವನ್ನು ಒಪ್ಪಿಕೊಳ್ಳಬೇಕೆಂಬುದು ಇದರ ಅರ್ಥ. ಈ ಭಗವತ್ ಪ್ರಜ್ಞೆಯು ಮನುಷ್ಯನಿಗೆ ತನ್ನ ಐಹಿಕ ಸಂಪತ್ತನ್ನು ಗಳಿಸುವುದರಲ್ಲಿಯೂ ಸಹಾಯ ಮಾಡುತ್ತದೆ. ಪ್ರತಾಪರುದ್ರನು ಜಗನ್ನಾಥ ಪ್ರಭುವಿಗೆ ತೋರಿದ ಈ ಅಧೀನತೆ ಅವನನ್ನು ಬಲಶಾಲಿ ರಾಜನನ್ನಾಗಿ ಮಾಡಿತು. ಇದು ಎಷ್ಟರ ಮಟ್ಟಿಗೆಂದರೆ ಮಹಾಪಠಾಣನಿಗೂ ಕೂಡ ತನ್ನ ಕಾಲದಲ್ಲಿ ಶಕ್ತಿಶಾಲಿಯಾದ ಪ್ರತಾಪರುದ್ರನ ಒರಿಸ್ಸಾ ದೇಶದ ಒಳಗೆ ಪ್ರವೇಶಿಸಲು ಆಗಲಿಲ್ಲ. ಮಹಾರಾಜ ಪ್ರತಾಪರುದ್ರನು ಜಗತ್ಪ್ರಭುವನ್ನು ತನ್ನ ಸ್ವಾಮಿಯೆಂದು ಸ್ವೀಕರಿಸಿದನು. ಅದರಿಂದಾಗಿ ಶ್ರೀ ಚೈತನ್ಯರಿಂದ ಅನುಗ್ರಹೀತನಾದನು. ಆದ್ದರಿಂದ ಸಿರಿವಂತನ ಪತ್ನಿಯು ಹೊಳೆಯುವ ಚಿನ್ನದ ಬಳೆಗಳನ್ನು ತೊಟ್ಟಿದ್ದರೂ ಅವಳು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬಾರಹ ಪರಂ ಪಟ್ಟ ಕಿರೀಟ ಜುಷ್ಟಂ. ಇಲ್ಲಿ ಹೇಳ್ತಾ ಇರೋದು ಹಿಂದೆ ಇದು ಈಗಲೂ ಕೂಡ ಭಾರತದಲ್ಲಿ ಒಂದು ಪೇಟ ಅದು ಹಾಕ್ತಾರೆ. ಒಂದು ಇದೆ, ಅದು ಕಡಿಮೆ ಈಗ ಹಾಕೋದು. ಆದ್ರೆ ಹಿಂದೆ ರಾಜರು ಮಹಾರಾಜರು ಅದನ್ನು ತುಂಬಾ ಮಣಿಗಳು, ವಜ್ರ ವೈಡೂರ್ಯ ಅದೆಲ್ಲ ತುಂಬಿದ ಕಿರೀಟಗಳಿರ್ತಾ ಇತ್ತು ಅದು ರಾಜರಿಗೆ. ಇವತ್ತು ಯಾರಿಗೂ ಆ ಥರ ಇಲ್ಲ. ನಾವು ಇವತ್ತು ಪ್ರಧಾನಿಗಳು, ಅಧ್ಯಕ್ಷರು ಅವ್ರಿಗೆಲ್ಲ ಏನು ಅದು ನೋಡೋದಿಲ್ಲ ನಾವು. ಇಲ್ಲಾಂದ್ರೆ ಹಿಂದೆ ಇದೊಂದು ಹೀಗೆ ಅವರ ಒಂದು ಗೌರವ ಕೊಡೋದು, ಅವರ ಅಲಂಕಾರ ತಲೆ ಮೇಲೆ ಇರ್ತಾ ಇತ್ತು.
ಸೊ ಈಗನೂ ಕೂಡ ನಾವು ಭಗವಂತನ ಮಂದಿರದಲ್ಲೂ ಕೂಡ ಭಗವಂತನಿಗೆ ಶ್ರೀಕೃಷ್ಣನಿಗೆ ಆಗ್ಬೋದು, ವೆಂಕಟರಮಣ ಬಾಲಾಜಿ ಆಗ್ಬೋದು, ಶ್ರೀನಿವಾಸ, ಸೊ ನಾವು ಅವ್ರಿಗೆ ತುಂಬಾ ಒಂದು ಇದಾದ ಕಿರೀಟವನ್ನು ಭಗವಂತನಿಗೆ ನಾವು ಹಾಕ್ತೇವೆ. ಸೊ ಇಲ್ಲಿ ಹೇಳ್ತಾ ಇರೋದು, ಹೀಗೆ ಯಾರಾದರೂ ವ್ಯಕ್ತಿಗಳು ಅವರು ಈ ರೀತಿ ಕಿರೀಟ ಧಾರಣೆ ಮಾಡಿದ್ದಾರೆ ಅಂದ್ರೆ ಹೇಳ್ತಾ ಇರೋದು ಇಲ್ಲಿ ಹಿಂದೆ ಕಾಲದಲ್ಲಿ ಮಹಾರಾಜರು, ತುಂಬಾ ಶ್ರೀಮಂತರು, ಅವರು ಈ ರೀತಿ ಒಂದು ಕಿರೀಟವನ್ನು ಧರಿಸ್ತಾ ಇದ್ರು. ತುಂಬಾ ಒಂದು ವಜ್ರ ವೈಡೂರ್ಯ ಬಂಗಾರ, ಅದರಿಂದ ತುಂಬಿದ ಮಣಿಗಳು, ತುಂಬಾ ಬೆಲೆ ಬಾಳುವ ಮಣಿಗಳು. ಸೊ ಅದರಿಂದ ಇಲ್ಲಿ ಹೇಳ್ತಾ ಇರೋದು, ಹೇಗಾದ್ರೂ ಇರ್ಬೋದು ಒಬ್ಬರ ಸ್ಥಿತಿ ಅಂದ್ರೆ ಆರ್ಥಿಕವಾಗಿ ಒಂದು ಸಮಾಜದಲ್ಲಿ ತುಂಬಾ ದೊಡ್ಡ ಸ್ಥಾನದಲ್ಲಿ, ತುಂಬಾ ಅಧಿಕಾರದಿಂದ ಇರ್ಬೋದು. ಆದರೆ ಆ ವ್ಯಕ್ತಿಗಳು ಗುರುತಿಸ್ಬೇಕು, ಅವರಿಗೆ ಆ ಸ್ಥಿತಿ ಸಿಕ್ಕಿದೆ, ಅವರು ಆ ಪಟ್ಟದಲ್ಲಿದ್ದಾರೆ ಅಂದ್ರೆ ಅವರಿಗೆ ಕೃಷ್ಣನು ಅದನ್ನು ಕೊಟ್ಟರು. ಭಗವಂತನ ಕೃಪೆಯಿಂದ, ಭಗವಂತನ ಕರುಣೆಯಿಂದ ಅವರಿಗೆ ಆ ಸ್ಥಾನ ಸಿಕ್ಕಿದೆ. ಯಾರಿಗೆ ಏನು ಸ್ಥಾನ ಸಿಗೋದು ಕೂಡ ಎಲ್ಲವೂ ಕೂಡ ಕೃಷ್ಣನಿಗೆ ಸೇರಿತು. ಕೃಷ್ಣನು ನಿಜವಾದ ಭೋಕ್ತನು, ನಿಜವಾದ ಪುರುಷ ಕೃಷ್ಣನೊಬ್ಬನೇ. ಸೊ ನಾವೆಲ್ಲರೂ ಪ್ರಕೃತಿ. ಸೊ ಹಾಗೆ ಯಾರಾದ್ರೂ ಒಬ್ಬರಿಗೆ ಒಳ್ಳೆಯ ಸ್ಥಾನ, ಒಳ್ಳೆಯ ಪದವಿ, ಒಳ್ಳೆಯ ಇದು ಶಕ್ತಿ, ಒಳ್ಳೆಯ ಶ್ರೀಮಂತಿಕೆ ಏನಾದ್ರೂ ಇದೆ ಅಂದ್ರೆ ಅದು ಕೃಷ್ಣನಿಗೆ ಸೇರಿದ್ದು ಅಂತ ನಾವು ತಿಳ್ಕೊಂಡು ಅದನ್ನ ಗುರುತಿಸಿ ಆ ಒಂದು ಕೃತಜ್ಞ ಭಾವದಿಂದ ಆ ವ್ಯಕ್ತಿ ಕೃಷ್ಣ ಸೇವೆ ಮಾಡಬೇಕು. ಸೊ ಅವ್ರು ಎಷ್ಟು ಶ್ರೀಮಂತನಾಗಿರ್ಬೋದು, ಎಷ್ಟು ಪರಾಕ್ರಮಿ ಆಗಿರ್ಬೋದು, ರಾಜ ಮಹಾರಾಜನಾಗಿರ್ಬೋದು, ಆದರೆ ಇಲ್ಲಿ ಆಗಿರ್ಬೇಕು. ಸೊ ಅದಿಲ್ಲ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಆಗಿಲ್ಲದೆ ಇರುವಾಗ ಅದು ಆ ವ್ಯಕ್ತಿಗೆ ಅದು ಹೇಗೆ ಅಂದ್ರೆ ಭಾರವಾಗುತ್ತೆ. ತುಂಬಾ ಭಾರ ಇದ್ರೆ ತಲೆ ಮೇಲೆ ನಾವು ಎಷ್ಟೊತ್ತು ನಾವು ಇಟ್ಕೊಳಕ್ಕಾಗತ್ತೆ ಭಾರ, ಸ್ವಲ್ಪ ಸಮಯ ಆದ್ಮೇಲೆ ಕೆಳಗಿರ್ತೇವೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿ ಯಾರಾದ್ರೂ ವ್ಯಕ್ತಿ ಅವರ ಅಧಿಕಾರ, ಅವರ ಶಕ್ತಿ, ಅವರ ಶ್ರೀಮಂತಿಕೆ, ಅದರಿಂದ ಅವರು ಗರ್ವಿಷ್ಠರಾಗಿ ಅವರು ಮೋಹಗೊಂಡಿದ್ರೆ ಅವ್ರಿಗೆ ಸಿಕ್ಕಿದ ಒಂದು ಸ್ಥಾನವೇ ಅವರನ್ನು ಕೆಳಗೆ ಅವರು ತಳ್ಳುತ್ತೆ ಅಂತ ಹೇಳ್ತಾರೆ. ಸಿಕ್ಕಿದ ಸ್ಥಾನ ಅದು ನಿಜವಾಗಿ ಅವರ ಹಿಂದೆ ಒಂದು ಪುಣ್ಯ ಕಾರ್ಯದಿಂದ ಆಗಿರ್ಬೋದು, ಕೃಷ್ಣ ಕೃಪೆಯಿಂದ ಅವ್ರಿಗೆ ದೊರಕಿದೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಅದನ್ನು ಮತ್ತೆ ಅವ್ರು ಗುರುತಿಸದೆ ಅವರು ದುರುಪಯೋಗ ಮಾಡ್ಕೊಂಡಲ್ಲಿ ಅವರಿಗೆ ಅದೇ ಕಾರಣ ಆಗುತ್ತೆ ಕೆಳಗೆ ಅವ್ರನ್ನ ಮತ್ತೆ ಪತನಗೊಳಿಸ್ಲಿಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಳೋದು ಹೇಗೆ ಅಂದ್ರೆ, ಯಾರಾದರೂ ನೀರಿನಲ್ಲಿದ್ರೆ, ನೀರಿನಲ್ಲಿ ಮುಳುಗ್ತಾ ಇದ್ರೆ ಒಬ್ಬ ವ್ಯಕ್ತಿ ತಲೆ ಮೇಲೆ ಏನಾದ್ರು ಒತ್ಕೊಂಡಿದ್ರೆ ಏನಾಗುತ್ತೆ, ಬೇಗ ಮುಳುಗ್ತಾನೆ. ಏನು ಇಲ್ಲ ಅಂದ್ರೆ ಆ ವ್ಯಕ್ತಿ ಮುಳುಗ್ತಾ ಇದ್ರು ಸ್ವಲ್ಪ ನಿಧಾನ ಆಗ್ಬೋದು, ಮುಳುಗ್ಬೋದು, ಇಲ್ಲ ಅಂದ್ರೆ ಮತ್ತೆ ಈಜಿ ಹತ್ತಿ ಬರ್ಬೋದು. ಆದ್ರೆ ತುಂಬಾ ಭಾರ ಇದೆ ತಲೆ ಮೇಲೆ, ಏನಾಗುತ್ತೆ ಆ ವ್ಯಕ್ತಿ ಏನ್ ಮಾಡಕ್ಕಾಗಲ್ಲ, ಆ ವ್ಯಕ್ತಿ ವೇಗವಾಗಿ ಮುಳುಗ್ತಾನೆ. ಸೊ ಹಾಗೆ ಇಲ್ಲಿ ಹೇಳ್ತಾರೆ, ಭಾರಹ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪಿ ಉತ್ತಮಾಂಗಂ ನನಮೇನ್ ಮುಕುಂದ ಕೃಷ್ಣನಿಗೆ ಅವರು ನಮಸ್ಕರಿಸಬೇಕು. ಸೊ ಪ್ರತಿಯೊಬ್ಬರ ಕರ್ತವ್ಯ ಮನುಷ್ಯ ಜನ್ಮದಲ್ಲಿ ನಾವು ಕೃಷ್ಣನ ನಿತ್ಯ ಸೇವಕರು, ಕೃಷ್ಣನೊಬ್ಬನೇ ಪರಮ ಪುರುಷ, ಕೃಷ್ಣನೇ ಪರಮ ಭೋಕ್ತನ್, ನಾವೆಲ್ಲರೂ ಅವನ ಸೇವೆ ಮಾಡೋದೇ ನಮ್ಮ ಇದು. ಸೊ ಇದು ನಮಗೆ ಭೌತಿಕ ಜಗತ್ತು ಅಂದ್ರೆ ನಾವು ಪುರುಷ ಅನ್ಕೊಳ್ತೇವೆ. ಆಕ್ಚುಲಿ ಪುರುಷ ನಾವಲ್ಲ, ಕೃಷ್ಣ ಒಬ್ಬನೇ ಪುರುಷ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ನಾವು ಬೇರೆ ಬೇರೆ ಒಂದು ಇದರಲ್ಲಿ ಇದ್ದೇವೆ, ಡ್ರೆಸ್ ಅಲ್ಲಿ ಇದ್ದೇವೆ, ಒಬ್ಬರು ಗಂಡು, ಇನ್ನೊಬ್ಬರು ಹೆಣ್ಣು. ಸೊ ಇದು ಆಧ್ಯಾತ್ಮಿಕ ಜಗತ್ತಿನಲ್ಲೂ ಇದಿದೆ. ಒರಿಜಿನಲ್ ಆಗಿ ಮೂಲತಃ ಕೃಷ್ಣ ಮತ್ತೆ ಶ್ರೀಮತಿ ರಾಧಾರಾಣಿ, ಇಲ್ಲಾಂದ್ರೆ ಲಕ್ಷ್ಮೀ ನಾರಾಯಣ. ಸೊ ಹಾಗೆ ಪುರುಷನು ಕೃಷ್ಣ ನಾರಾಯಣ, ಪ್ರಕೃತಿ ಲಕ್ಷ್ಮೀದೇವಿ, ಇಲ್ಲಾಂದ್ರೆ ರಾಧಾರಾಣಿ. ಸೊ ಅದರಲ್ಲೇ ಇರೋದು ನಿಜವಾದ ಆನಂದ. ಆದ್ರೆ ಅದು ಆಧ್ಯಾತ್ಮಿಕವಾಗಿ ಏನು ಒಂದು ಭೌತಿಕ ಕಲ್ಮಶವಿಲ್ಲದೆ ಇದೆ. ಈ ರಾವಣನು ಅವನು ನಾನು ಯಾಕೆ ನಾನು ಭಗವಂತನ ಇದು ಅಧೀನವಾಗಿರ್ಬೇಕು, ನಾನು ತುಂಬಾ ಪರಾಕ್ರಮಿ, ತುಂಬಾ ಶಕ್ತಿಶಾಲಿ. ಸೊ ಹೀಗೆ ಅವರು ರಾವಣನಿಗೆ ರಾಮನ ಮೇಲೆ ಆಸಕ್ತಿ ಇಲ್ಲ, ಅವನಿಗೆ ಆಸಕ್ತಿ ಇರೋದು ಸೀತಾದೇವಿ ಮೇಲೆ ಆಸಕ್ತಿ, ಅಂದ್ರೆ ಕೃಷ್ಣ ಶಕ್ತಿ. ಸೊ ಹೀಗೆ ಇದು ಹೇಳ್ತಾರೆ, ಇದು ರಾವಣನ ಪ್ರವೃತ್ತಿ ಇದ್ದಾಗ. ಭೌತಿಕ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ನಾವೆಲ್ಲರೂ ಚಿಕ್ಕ ಚಿಕ್ಕ ರಾವಣರೇ ನಾವೆಲ್ಲರೂ. ಸೊ ಹೀಗೆ ನಮಗೆ ಭೋಗಾಸಕ್ತಿ ಇದೆ. ಹೇಗೆ ರಾವಣನಿಗೆ ರಾಮನ ಮೇಲೆ ಆಸಕ್ತಿ ಇಲ್ಲ, ರಾಮನ ಸೇವೆ ಮಾಡೋ ಆಸಕ್ತಿ ಇಲ್ಲ, ಆದ್ರೆ ಸೀತಾದೇವಿ ಪಡಿಬೇಕು. ಸೊ ಈ ರೀತಿ ಹೀಗೆ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ನಮ್ಗೆ ಈ ರೀತಿ ರಾವಣ ಮೆಂಟಾಲಿಟಿ, ರಾವಣ ಇದಾಗೆ ನಾವು ಭೋಗಿಗಳು, ನಾವು ಆನಂದಿಸ್ಬೇಕು. ಭೌತಿಕ ಜಗತ್ತಿನಲ್ಲಿ ಅದರ ಒಂದು ಪ್ರತಿಬಿಂಬ. ಭೌತಿಕ ಜಗತ್ತು ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನಿದೆ ಅದರ ಪ್ರತಿಬಿಂಬ. ಸೊ ಹೀಗೆ ಭಗವಂತ ನಮಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಇದು ಕೊಟ್ಟಿದ್ದಾನೆ. ಒಬ್ಬರಿಗೆ ಒಂದು ಗಂಡು ದೇಹ, ಇನ್ನೊಬ್ಬರಿಗೆ ಹೆಣ್ಣು ದೇಹ. ಈ ರೀತಿಯಲ್ಲಿ ನಾವು ಕೂಡ ಆನಂದವನ್ನು ಪಡೆಯೋದಕ್ಕೆ ಪ್ರಯತ್ನ.
ಇಬ್ಬರು ಕೂಡ ಇಲ್ಲಿ ಆನಂದ್ ನಾವು ಗಂಡಿನ ದೇಹದ ವಸ್ತುದಲ್ಲಿರ್ಬೋದು, ಇಲ್ಲಾಂದ್ರೆ ಹೆಣ್ಣಿನ ದೇಹದ ವಸ್ತುದಲ್ಲಿರ್ಬೋದು, ಇಬ್ಬರು ಕೂಡ ನಾನು ಕಂಟ್ರೋಲ್ ಮಾಡಬೇಕು, ನಾನು ಡಾಮಿನೇಟ್ ಮಾಡಬೇಕು, ನಾನು ಇನ್ನೊಬ್ಬರನ್ನ ನನ್ನ ಸಂತೋಷಕ್ಕೆ ಉಪಯೋಗಿಸ್ಬೇಕು, ಇದೇ ಭಾವನೆ ಐತೆ. ಅಂದ್ರೆ ನಾವು ಪುರುಷನಾಗಿ ಪ್ರಯತ್ನ ಪಡ್ತಾ ಇದ್ದೇವೆ, ಅದೇ ಪುರುಷನಾಗಿ ಆಗೋಕ್ ಸಾಧ್ಯ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆ? ಹೇಗೆ ಒಬ್ಬ ಹೆಂಗಸು ಅವರು ಗಂಡಸಿನ ಉಡುಪು ಹಾಕೊಂಡು ಅವರು ಹಾಕೊಂಡ್ಬಿಟ್ರೆ ಅವ್ರು ಗಂಡಸಾಗ್ಬಿಡ್ತಾರೆ, ಅವ್ರ ಹೆಂಗಸೆ, ಗಂಡಸೆ. ಸೊ ಹಾಗೆ ನಾವು ಪ್ರತಿ ಜೀವಿ ಮೂಲವಾಗಿ ನಾವು ಪುರುಷರಲ್ಲ, ನಾವೆಲ್ಲರೂ ಪ್ರಕೃತಿ. ಕೃಷ್ಣನೊಬ್ಬನೇ ಪುರುಷ. ಗೋವಿಂದಂ ಆದಿ ಪುರುಷಂ ತಮಹಂ ಭಜ. ಸೊ ನಾವು ಯಾವಾಗವರೆಗೂ ಆ ಒಂದು ಇದಕ್ಕೆ ಬರೋದಿಲ್ಲ, ನಾವು ಭೌತಿಕ ಜಗತ್ತಿನಲ್ಲಿ ನಾವು ಈ ರೀತಿ ಪುನರಪಿ ಜನನಂ ಪುನರಪಿ ಮರಣ ಈ ಚಕ್ರದಲ್ಲಿ ನಾವು ಓಡುತ್ತಾನೆ ಇರಬೇಕು. ಸೊ ಇದು ಪುರುಷ, ಒಬ್ಬನೇ ಪುರುಷ ಕೃಷ್ಣ, ನಾವೆಲ್ಲರೂ ಪ್ರಕೃತಿ. ಸೊ ಏನೇ ನಮ್ಗೆ ಸಿಕ್ಕಿದ ಸ್ಥಾನ, ಸಿಕ್ಕಿದ ಒಂದು ಪದವಿ ಕೃಷ್ಣ ಆಶ್ರಯದಿಂದ ಸಿಕ್ತು ಅಂತ ನಾವು ಗುರುತಿಸ್ಬೇಕು. ವೈಯಕ್ತಿಕವಾಗಿ ಆಗ್ಬೋದು, ಇಲ್ಲಾಂದ್ರೆ ಸಾಮಾಜಿಕವಾಗಿ ಆಗ್ಬೋದು, ದೇಶದ ಇದಾಗೂ ಆಗ್ಬೋದು. ಸೊ ಹೀಗೆ ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಹಿಟ್ಲರ್, ಇನ್ನೊಂದು ಅಲೆಕ್ಸಾಂಡರ್, ಎಷ್ಟೆಷ್ಟು ನಾವು ಇತಿಹಾಸದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳು ನೋಡಿದ್ವಿ. ಅವರು ಇದು ಇರುವಾಗ ಅವ್ರಿಗಿಂತ ಮೇಲೆ ಇನ್ನೊಬ್ಬರು ವ್ಯಕ್ತಿ ಇಲ್ಲ ಅಂತ. ಎಲ್ಲಿ ಹೋದ್ರಿ ಅವರೆಲ್ಲರೂ ಕೇವಲ ಒಂದು ನಾಮ ಮಾತ್ರ ಅಂತ ಹೇಳ್ತಾರೆ. ಚರಿತ್ರೆಯಲ್ಲಿ, ಚರಿತ್ರೆ ಪುಸ್ತಕಗಳಲ್ಲಿ ನಾಮಗಳಾಗಿ ಹೆಸರಾಗಿ ಉಳಿದಿದ್ದಾರೆ ಅಷ್ಟೇ. ಅವರ ಇದು ಇನ್ನೇನು ಅವರದ್ದು ಪ್ರಯೋಜನ ಇಲ್ಲ. ಸೊ ಹೀಗೆ ಅದು ವ್ಯಕ್ತಿ ಎಂತಹ ದೊಡ್ಡ ವ್ಯಕ್ತಿ ಆಗ್ಬೋದು, ಇಂಥ ದೊಡ್ಡ ದೇಶಗಳಾಗ್ಬೋದು. ಸೊ ಆ ದೇಶಗಳು ಕೂಡ ಅಷ್ಟೇ, ಯಾರು ಕೃಷ್ಣನನ್ನು ಗುರುತಿಸದೆ ಅವರೇ ಒಂದು ಅಧಿಕಾರದಲ್ಲೋ ಅವರೊಂದು ಮದದಲ್ಲಿ ಅವರಿದ್ರೆ ಅವರ ನಾಶವಾಗತ್ತೆ, ಸರ್ವನಾಶವಾಗತ್ತೆ. ಸೊ ಅದು ಇಲ್ಲಿ ಹೇಳ್ತಾ ಇರೋದು. ಸೊ ಶ್ರೀಲ ಪ್ರಭುಪಾದರು ಹೇಳೋದು, ನೀವು ಅಮೆರಿಕನ್ ದೇಶ ಶಿಷ್ಯರಿಗೆ, ಸೊ ಎಲ್ಲದರಲ್ಲೂ ನೀವು ತುಂಬಾ ಮುಂದೆ ಬರಕೆ ಇದ್ದೀರಾ, ಎಲ್ಲ ನಿಮ್ಮ ಜನ್ಮ ಅಮೆರಿಕನ್ ಜನ್ಮ, ಅಮೆರಿಕದಲ್ಲಿ ಹುಟ್ಟಿದ್ದೀರಾ ಅಂದ್ರೆ ವಿಶ್ವಾದ್ಯಂತ ಅಷ್ಟೊಂದು ಹೆಸರುವಾಸಿ. ಸೊ ಮತ್ತೆ ನಿಮ್ಮ ಐಶ್ವರ್ಯ ನಿಮಗೆ ಯಾರು ಸಮ ಇಲ್ಲ, ಅಷ್ಟು ಶ್ರೀಮಂತರು ನೀವು. ಸೊ ಜನ್ಮ ಐಶ್ವರ್ಯ ಶ್ರುತ, ನಿಮ್ಮ ವಿದ್ಯಾಭ್ಯಾಸ ಎಜುಕೇಶನ್ ತುಂಬಾ ಅಡ್ವಾನ್ಸ್ಡ್, ತುಂಬಾ ಎಲ್ಲ ಕಲಿತು ನೀವು. ಜನ್ಮ ಐಶ್ವರ್ಯ ಶ್ರುತ ಶ್ರೀ ಅಂದ್ರೆ ಸೌಂದರ್ಯ, ತುಂಬಾ ಸುಂದರವಾಗಿ ಇದಾಗಿದ್ದೀರಾ. ಸೊ ಇದೆಲ್ಲವೂ ಕೂಡ ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ಹೇಗೆಂದ್ರೆ 0 ಇದ್ದಾಗೆ ಅಷ್ಟೇ. ನಮಗೆ ಅನ್ಸುತ್ತೆ ಇದು ತುಂಬಾ ದೊಡ್ಡದು ಅನ್ಸುತ್ತೆ, ಆದ್ರೆ ಇದೆಲ್ಲವೂ ಎಷ್ಟೇ ಆದ್ರೂ 0 ಅಂತ ಹೇಳ್ತಾರೆ. ಸೊ ದೊಡ್ಡ 0 ಅಷ್ಟೇ. ಇವಾಗ ಚಿಕ್ಕ 0 ಬರೆದ್ರು 0ನೇ, ದೊಡ್ಡ 0 ಬರೆದ್ರು 0ನೇ. 0ಗೆ ಅದಕ್ಕೆ ಬೆಲೆ ಅಷ್ಟೇ. ಅದಕ್ಕೇನು ಅದು ದೊಡ್ಡದಾಗಿ ಬರೆದ್ರೆ ಅದಕ್ಕೆ ದೊಡ್ಡ ಬೆಲೆ ಬರುತ್ತೆ, ಅದಕ್ಕೆ ಅಂತ ಇಲ್ಲ. 0 ಸೊ ಆದ್ರೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಈ 0ನ್ನ ನೀವು 1 ಹಾಕ್ಬೇಕು. ಆ 1 ಹಾಕಿದ್ರೆ ನೀವು ಆ 0 ಪಕ್ಕದಲ್ಲಿ ಅದಕ್ಕೆ ಬೆಲೆ ಬರುತ್ತೆ. 0 ಪಕ್ಕದಲ್ಲಿ 1 ಹಾಕಿದ್ರೆ 10 ಆಗುತ್ತೆ, 2 0 ಪಕ್ಕದಲ್ಲಿ 1 ಹಾಕಿದ್ರೆ 100 ಆಗುತ್ತೆ, 3 0 ಪಕ್ಕದಲ್ಲಿ 100 ಹಾಕಿದ್ರೆ 1 ಹಾಕಿದ್ರೆ 1000 ಆಗುತ್ತೆ. ಸೊ ಆ ರೀತಿಯಲ್ಲಿ ಆ 1 ಅನ್ನೋದು ಕೃಷ್ಣ. ನಾವು ಕೃಷ್ಣನ ಮರೆತು ಇನ್ನು ಭೌತಿಕವಾಗಿ ಏನೇ ಪಡೆದ್ರು, ನಾವು ಪಡೆಯೋ ಒಂದು ಧನ, ಒಂದು ಜನರ ಬೆಂಬಲ, ಮತ್ತೆ ನಮ್ಮ ವಿದ್ಯಾಭ್ಯಾಸ, ಪ್ರತಿಯೊಂದು ಕೂಡ ನಾನು ಡಬಲ್ ಡಿಗ್ರಿ ಹೋಲ್ಡರ್, ನಾನು PhD, ನಾನು ಸೊ ಏನೇನೋ ನಮಗೆ ಈ ರೀತಿಯಲ್ಲಿ ನಮಗೆ ಇದಿರುತ್ತೆ. ಸೊ ಇದು ಹೇಳ್ತಾ ಇದ್ದಾರೆ, ಅವೆಲ್ಲವೂ 0 ಅಷ್ಟೇ. ಸೊ ಯಾವಾಗ ಇದು ಬೆಲೆ ಬಾಳುವಂತದ್ದಾಗುತ್ತೆ, ಆವಾಗ ಕೃಷ್ಣನನ್ನು ನಾವು ಸೇರಿಸಿದಾಗ ಅದಕ್ಕೆ ಬೆಲೆ ಬರುತ್ತೆ. ಇಲ್ಲಾಂದ್ರೆ ಇದೆಲ್ಲ ದೊಡ್ಡ 0, ಇದು ನಮ್ಮನ್ನು ಮತ್ತೆ ನಮಗೆ ಅಂಧಕಾರಕ್ಕೆ, ಅಜ್ಞಾನಕ್ಕೆ ಇನ್ನ ತಳ್ಳಿ ಎತ್ತಿ ಹಿಡಿಯುತ್ತೆ. ಸೊ ಇಲ್ಲಿ ಹೇಳ್ತಾರೆ, ಬಾರ ಪರಂಪಟ್ಟ ಕಿರೀಟ ಜುಷ್ಣಂ ಅಪಿ ಉತ್ತಮ ನನ್ನ ಮೇದ್ ಮುಕುಂದ. ಪ್ರತಿಯೊಬ್ಬರು ಕೃಷ್ಣನ ಇದನ್ನು ಸ್ವೀಕರಿಸಿ ಕೃಷ್ಣನ ಭಕ್ತಿಯನ್ನು ಮಾಡಲೇಬೇಕು. ಸೊ ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾ ಇರೋದು. ಸೊ ಹಿಂದೆ ಆ ರೀತಿಯ ರಾಜರ್ಷಿಗಳು ಇರ್ತಾ ಇದ್ರು, ಅಂತ ರೀತಿಯ ಮಹಾತ್ಮರು ಇರ್ತಾ ಇದ್ರು ನಮ್ಮ ವೈದಿಕ ಸಂಸ್ಕೃತಿ ಅಂದ್ರೆ. ಸೊ ಆದ್ರೆ ಈ ಕಲಿಯುಗ ಪ್ರಭಾವದಲ್ಲಿ ಇದು ಬದಲಾವಣೆ ಇದೆ. ಸೊ ಬದಲಾವಣೆ ಇದ್ದು ಇಲ್ಲಿ ಅದು ಅಂಧಕಾರ, ಅಜ್ಞಾನಕ್ಕೆ ಹೋಗೋ ತರ ಅನ್ಸುತ್ತೆ ಇದು. ಸೊ ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಬರೀತಾ ಇರೋದು, 3 ರೀತಿಯ ಭಕ್ತರಿದ್ದಾರೆ. ಒಬ್ಬರು ಉತ್ತಮ ಭಕ್ತರು ಅಂತ ಹೇಳ್ತೇವೆ, ಇನ್ನೊಬ್ಬರನ್ನ ಮಧ್ಯಮ ಭಕ್ತರು ಅಂತ ಹೇಳ್ತೇವೆ, ಇನ್ನೊಬ್ಬರನ್ನ ಅಧಮ ಭಕ್ತರು ಅಂತ ಹೇಳೋದು. ಕನಿಷ್ಠ, ಮಧ್ಯಮ, ಉತ್ತಮ. ಸೊ ಇಲ್ಲಿ ಉತ್ತಮ ಭಕ್ತರ ಬಗ್ಗೆ ವಿವರಣೆ ಹೇಳ್ತಾ ಇದ್ದಾರೆ. ಅವರಿಗೆ ಅವರ ಮನೋಭಾವನೆ ಹೇಗಿರುತ್ತೆ ಅಂದ್ರೆ, ಎಲ್ಲರೂ ಕೂಡ ಭಕ್ತರೇ ಅಂತ ಕಾಣುತ್ತೆ. ಅವರ ಈ ಭೌತಿಕ ಇದ್ರ ದೃಷ್ಟಿಯಲ್ಲಿ ಇಲ್ವೇ ಇಲ್ಲ, ಅವ್ರಿಗೆ ಭೌತಿಕವಾಗಿ ಏನು ಕಾಣೋದಿಲ್ಲ. ಅವ್ರಿಗೆ ಎಲ್ಲವೂ ಕೂಡ ಕೃಷ್ಣನ ಸಂಬಂಧದಲ್ಲಿ ಕಾಣುತ್ತೆ. ಕೃಷ್ಣ ಇದು ಸಂಬಂಧದಲ್ಲಿ ಕೃಷ್ಣನ ಶಕ್ತಿ, ಕೃಷ್ಣನ ನಿತ್ಯ ಸೇವಕರು, ಕೃಷ್ಣನ ಭಕ್ತರು ಅಂತ ಎಲ್ಲರೂ ಕಾಣ್ತಾ ಇರ್ತಾರೆ. ಸೊ ನಮಗೆ ಬೇರೆ ಬೇರೆ ಕಾಣುತ್ತೆ, ನಮಗೆ ದ್ವೈತ, 2 ದ್ವಂದ್ವ ಕಾಣುತ್ತೆ ನಮ್ಗೆ. ಅವ್ರಿಗೆ ಹೇಳ್ತಾರೆ ಈ ರೀತಿ ಕಾಣೋದಿಲ್ಲ. ಅವ್ರಿಗೆ ಕೃಷ್ಣ ಮತ್ತೆ ಕೃಷ್ಣ ಸಂಬಂಧದಲ್ಲಿರುವ
ಪ್ರತಿಯೊಂದು ವಸ್ತು ಕಾಣುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನೋಡಿದ್ರು ಓ ಇವರೆಲ್ಲ ಕೃಷ್ಣ ಭಕ್ತರೇ ಅಂತ ಕಾಣ್ತಾರೆ ಸಹಜವಾಗಿ. ಅವ್ರಿಗೆ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅದು ಅದನ್ನ. ಸೊ ಇಲ್ಲಿ ಉದಾಹರಣೆ ಪ್ರಭುಪಾದರು ಹೇಳೋದು ಶ್ರೀಮತಿ ರಾಧಾರಾಣಿ ಪರಮ ಭಕ್ತೆ. ಸೊ ಅವರು ಕೃಷ್ಣನಿಗೆ ನಾವ್ ಯಾರಾದ್ರೂ ಭಕ್ತಿ ಮಾಡಿದ್ರೆ, ಏನಾದ್ರು ನಾವು ಸೇವೆ ಕೊಡಕ್ಕೆ ಪ್ರಯತ್ನ ಪಟ್ರೆ, ಅವರು ಆಲೋಚನೆ ಮಾಡೋದು ಓ ಇವರು ದೊಡ್ಡ ಭಕ್ತರು, ಕೃಷ್ಣನಿಗೆ ಸೇವೆ ಮಾಡ್ಲಿಕ್ಕೆ ಮುಂದೆ ಬರ್ತಿದ್ದಾರೆ ಅಂತ ಕೃಷ್ಣನಿಗೆ ಅವರು ರೆಕಮೆಂಡ್ ಮಾಡ್ತಾರೆ. ಕೃಷ್ಣ ಇವರ ಸೇವೆಯನ್ನು ನೀವು ಸ್ವೀಕರಿಸಬೇಕು. ಸೊ ಅವರು ಇದು ಮಾಡಿದಾಗ, ರೆಕಮೆಂಡ್ ಮಾಡಿದಾಗ ಕೃಷ್ಣನು ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕೃಷ್ಣನು ಅವರಿಗೆ ಅಷ್ಟು ಆತ್ಮೀಯನಾಗಿ ಅವರು ಕೃಷ್ಣನನ್ನು ಕೂಡ ಅವರ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವರು ಈ ಮಹಾಭಾಗವತ ಸ್ಥಿತಿ ಅಂತ ಹೇಳ್ತಾರೆ. ಉತ್ತಮ ಶ್ರೇಣಿ ಪ್ರಥಮ ಶ್ರೇಣಿ ಭಕ್ತರ ಒಂದು ವ್ಯಕ್ತಿತ್ವ ಸ್ವರೂಪ. ಸೊ ಅವರಿಂದ ಮತ್ತೆ ಎಲ್ಲ ಭಕ್ತರು ಅದೇ ಇದನ್ನು ವ್ಯಕ್ತಪಡಿಸ್ತಾರೆ. ಸೊ ಅವ್ರ ಆಲೋಚನೆ ಏನಂದ್ರೆ, ನಾನು ಭಕ್ತನಲ್ಲ, ಇಲ್ಲಿ ಯಾರೋ ಒಬ್ಬರು ಭಕ್ತರು ಬಂದಿದ್ದಾರೆ, ಅವರು ಕೃಷ್ಣನಿಗೆ ಬಂದು ಆ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ, ಅವರು ಮುಂದೆ ಹೋಗಿ, ನೀವು ಹೋಗಿ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ. ನಾವಾಗಲ್ಲ, ನೀವು ಹಿಂದೆ ಬನ್ನಿ, ನಾನು ನೇರವಾಗಿ ಹೋಗ್ಬೇಕು. ನಮ್ಮ ಭಾವನೆ ಭಕ್ತಿಯಲ್ಲೂ ಕೂಡ ನಾವು ಮುಂದೆ ಇರಬೇಕು, ನಾನು ಹೆಸರು ಬರ್ಬೇಕು, ನನಗೆ ನಾನ್ ಮಾಡಿದ್ದು ಅಂತ ನಮಗಿರುತ್ತೆ. ಇದು ಆಗಲ್ಲ. ಅವ್ರಿಗೆ ಹೇಳ್ತಾರೆ ಮಹಾಭಾಗವತ ಸ್ಥಿತಿಯಲ್ಲಿ ಸಹಜವಾಗಿ ಅವರು ಪ್ರತಿಯೊಬ್ಬರನ್ನು ಭಕ್ತರಾಗಿ ನೋಡ್ತಾರೆ, ಅಭಕ್ತರನ್ನು ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮತ್ತೆ ಭೌತಿಕ ಜಗತ್ತಿನಲ್ಲಿ ತುಂಬಾ ಇದು ಅಭಿವೃದ್ಧಿ ಆದ ಶುದ್ಧ ಭಕ್ತರ ಸ್ಥಿತಿ. ಇದು ತುಂಬಾ ಕಡಿಮೆ ಈ ತರ ಮಹಾಭಾಗವತರಂದ್ರೆ. ಇಲ್ಲಿ ಪರೀಕ್ಷಿತ್ ಮಹಾರಾಜರು, ಶುಕಮುನಿಗಳು, ಇವರೆಲ್ಲ ಮಹಾಭಾಗವತರು, ಇವರೆಲ್ಲ ಪ್ರಥಮ ಶ್ರೇಣಿಯ ಭಕ್ತರು. ಇಲ್ಲೆಲ್ಲ ನೋಡ್ತಾ ಇರೋ ಸೂತ ಗೋಸ್ವಾಮಿ, ಶೌನಕ ಋಷಿ, ಇಲ್ಲಿ ಯಾರ್ಯಾರು ಸೇರಿದ್ದಾರೆ ಅವರೆಲ್ಲ ನಾರದರು, ವ್ಯಾಸ ಮುನಿಗಳು ಎಲ್ಲರೂ ಕೂಡ ಪ್ರಥಮ ಶ್ರೇಣಿಯ ಭಕ್ತರಿದ್ದಾರೆ. ಸೊ ಅವರ ನಂತರ ಹೇಳ್ತಾರೆ ಮಧ್ಯಮ ಶ್ರೇಣಿಯ ಭಕ್ತರಿದ್ದಾರೆ. ಸೊ ಅವರು ಬೇರೆ ಬೇರೆಯಾಗಿ ನೋಡ್ತಾರೆ. ಬೇರೆ ಬೇರೆಯಾಗಿ ನೋಡ್ತಾರೆ ಅಂದ್ರೆ ಅವ್ರು ನೋಡ್ತಾರೆ ಇವರು ಭಕ್ತರು, ಇವರು ಅಭಕ್ತರು. ಸೊ ಹಾಗಾಗಿ ಹೇಳ್ತಾರೆ ಆಚಾರ್ಯರು ಪ್ರಚಾರಕ್ಕೆ ಬರುವಾಗ ಅವ್ರು ಪ್ರಥಮ ಶ್ರೇಣಿಯಿಂದ ದ್ವಿತೀಯ ಶ್ರೇಣಿಗೆ ಇಳಿತಾರೆ ಅಂತ ಕೂಡ ಹೇಳ್ತಾರೆ. ಸೊ ಅವ್ರು ಬಂದು ನಮಗೆ ಪ್ರಚಾರ ಮಾಡ್ತಾರೆ. ಅವ್ರು ನಮ್ಮ ಮೇಲೆ ಅವರು ಅನುಕಂಪ ತೋರಿಸೋದು, ಕರುಣೆ ತೋರಿಸೋದು, ಅವರು ಇಷ್ಟು ರೀತಿಯ ಒಂದು ವ್ಯವಸ್ಥೆ ಮಾಡೋದು, ನಾವು ಭಕ್ತಿಯಲ್ಲಿ ನಾವು ಮುಂದುವರಿಬೇಕು, ಈ ರೀತಿಯ ಒಂದು ದೇವಸ್ಥಾನದ ಒಂದು ಆಯೋಜನೆ ಮಾಡೋದು, ಮತ್ತೆ ಇಲ್ಲಿ ಪುಸ್ತಕಗಳ ಇದು ಮಾಡೋದು, ಈ ಪ್ರತಿಯೊಬ್ಬರು ಭಕ್ತರಾಗುವ ಒಂದು ರೀತಿಯಲ್ಲಿ ವ್ಯವಸ್ಥೆ ಸಮಾಜದಲ್ಲಿ ಮಾಡ್ತಾರೆ. ಸೊ ಅವರು ಆಕ್ಚುಲಿ ಪ್ರಥಮ ಶ್ರೇಣಿಯಲ್ಲಿ ಇದ್ದಾರೆ, ಆದ್ರೆ ಅವರು ಕೆಳಗೆ ಬಂದು ಅವರು ಈ ಒಂದು ವ್ಯತ್ಯಾಸವನ್ನು ನೋಡ್ತಾರೆ ಅಂತ ಹೇಳ್ತಾರೆ. ಪಂಡಿತ ಸಮದರ್ಶಿನ, ಹೌದು ಪಂಡಿತ ಸಮದರ್ಶಿನ ಇದೆಲ್ಲ ಆಕ್ಚುಲಿ ಅಡ್ವಾನ್ಸ್ ಸ್ಟೇಜ್ ಇರುತ್ತೆ. ಆದ್ರೆ ಇವರು ಇದ್ರೂ ಕೂಡ ಅವ್ರಿಗೆ ಎಲ್ಲರೂ ಒಂದೇ ಕಾಣಿದ್ರು ಕೂಡ ಅವರು ಸ್ವಲ್ಪ ಪ್ರಚಾರಕ್ಕೋಸ್ಕರ ಅವರು ಬೇರೆ ಬೇರೆಯಾಗಿ ನೋಡ್ತಾರೆ. ಒಬ್ಬರು ಭಕ್ತರು, ಒಬ್ಬರು ಅಭಕ್ತರು ಅಂತ ನೋಡ್ತಾರೆ. ಆದ್ರೆ ಮೂರನೇ ಭಕ್ತರು, ಈಗ ನಾವೆಲ್ಲ ಪ್ರಾರಂಭಿಕ ಭಕ್ತರು, ನಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಈ ಭಗವಂತನ ನಮಸ್ಕರಿಸೋದು, ಭಗವಂತನ ಮಂದಿರದ ಅಲ್ಲಿ ದರ್ಶನಕ್ಕೆ ಹೋಗೋದು, ಅಲ್ಲಿ ಭಾಗವಹಿಸೋದು, ಇದೆಲ್ಲ ನಮಗೆ ಅತಿ ಅವಶ್ಯಕ, ತುಂಬಾ ಮುಖ್ಯ. ತುಂಬಾ ಮುಖ್ಯ ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಇದು ಮಾಡ್ಬೇಕು. ನಾವು ಇದನ್ನು ಪ್ರತಿನಿತ್ಯ ಆದಷ್ಟು ಇದೊಂದು ನಮ್ಮ ಮನೆಯಲ್ಲೇ ಕೂಡ ಮಾಡ್ಬೋದು ನಾವು ಆ ಒಂದು ಪೂಜೆ. ಇದು ಇಲ್ಲಾಂದ್ರೆ ಹತ್ತಿರದಲ್ಲಿ ಎಲ್ಲೇ ಆದ್ರೂ ಆ ಒಂದು ರೀತಿಯ ಭಗವಂತನ ಒಂದು ಸೇವೆ ನಡೀತಾ ಇದೆ, ಭಗವಂತ ಪೂಜೆ ನಡೀತಾ ಇದೆ, ಅಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಇದು ನಾವು ಮಾಡ್ಲೇಬೇಕು ಅಂತ ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ. ಹೋಗಿ ಭಗವಂತನಿಗೆ ನಾವು ನಮಸ್ಕರಿಸ್ಬೇಕು. ಇಲ್ಲಿ ಹೇಳ್ತಾರೆ ಭಗವಂತನ ದೇವಸ್ಥಾನಕ್ಕೆ ಹೋದಾಗ ಸಹಜವಾಗಿ ನಾವು ಪ್ರಣಾಮಗಳನ್ನು ಅರ್ಪಣೆ ಮಾಡ್ಬೇಕು. ಸೊ ಈ ರೀತಿ ಆಚರಣೆ ಮಾಡ್ಬೇಕು, ಪ್ರತಿಯೊಬ್ಬರು ಮಾಡ್ಬೇಕು. ಇಲ್ಲಿ ಹೇಳ್ತಾರೆ ಮೂರನೇ ಶ್ರೇಣಿಯ ಭಕ್ತನಾಗಬಲ್ಲ ಸಾಮಾನ್ಯನು ಭಾರಿ ಶ್ರೀಮಂತನಾಗಲಿ ಅಥವಾ ರೇಷ್ಮೆ ಕಿರೀಟವನ್ನು ಧರಿಸ ರಾಜನಾಗಿರಲಿ, ಅವನಿಗೆ ಭಗವಂತನ ಮಂದಿರಕ್ಕೆ ಹೋಗುವಂತೆ ಮತ್ತು ದೇವರಿಗೆ ತಲೆ ಬಾಗುವಂತೆ ಈ ಸಂದರ್ಭದಲ್ಲಿ ಉಪದೇಶಿಸಲಾಗಿದೆ. ಭಗವಂತನು ಮಹಾರಾಜರು, ಚಕ್ರವರ್ತಿಗಳು ಸೇರಿದಂತೆ ಪ್ರತಿಯೊಬ್ಬನಿಗೂ ಪ್ರಭು. ತುಂಬಾ ಚೆನ್ನಾಗಿದೆ ಪ್ರಭುಪಾದ ಹೇಳ್ತಾ ಇರೋದು. ಭಗವಂತನು ಎಲ್ಲರಿಗೂ ಪ್ರಭು. ಭಗವಂತನು ಎಲ್ಲ ಕೇವಲ ಒಂದು ಸಾಮಾನ್ಯ ಜನರಿಗೆ ಪ್ರಭು ಅಂತಲ್ಲ, ಅವನ ಮಹಾರಾಜರು, ಚಕ್ರವರ್ತಿಗಳು ಎಲ್ಲರಿಗೂ ಪ್ರಭು, ಎಲ್ಲ ದೇವತೆಗಳಿಗೂ ಪ್ರಭು ಭಗವಂತ. ಆದ್ದರಿಂದ ಲೌಕಿಕ ಎಣಿಕೆಯಲ್ಲಿ ಸಿರಿವಂತರಾದವರು ಶ್ರೀಕೃಷ್ಣನ ಮಂದಿರಕ್ಕೆ ಹೋಗಬೇಕು ಮತ್ತು ತಪ್ಪದೆ ದೇವರಿಗೆ ನಮಸ್ಕರಿಸಬೇಕು. ಮಂದಿರದಲ್ಲಿ ಅರ್ಚನೀಯ ರೂಪದ ಭಗವಂತನು ಕಲ್ಲು ಅಥವಾ ಮರದಿಂದ ನಿರ್ಮಿತನಾದವನೆಂದು ಸರ್ವಥಾ ಭಾವಿಸಕೂಡದು. ಏಕೆಂದರೆ ಅರ್ಚಾವತಾರದಲ್ಲಿ ಭಗವಂತನು ಮಂದಿರಸ್ಥ ದೇವತೆಗಾಗಿ ತನ್ನ ಮಂಗಳಕರ ಸಾನ್ನಿಧ್ಯದಿಂದ ಪತಿತಾತ್ಮರಿಗೆ ಅಪಾರ ಅನುಗ್ರಹ ತೋರುತ್ತಾನೆ. ಈ ಮುಂಚೆ ಹೇಳಿದಂತೆ ಶ್ರವಣ ಪ್ರಕ್ರಿಯೆಯಿಂದ ಮಂದಿರಸ್ಥ ಭಗವಂತನ ಸಾನ್ನಿಧ್ಯ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತದೆ. ಸೊ ಇದು ತುಂಬಾ ಮುಖ್ಯ. ನಾವು ಈ ತರ ಭಗವದ್ಗೀತೆ ಓದೋದು, ಭಾಗವತ ಓದೋದು, ಇದರಿಂದ ನಮಗೆ ಈ ಭಕ್ತಿ ಕಾರ್ಯಗಳು ಮಾಡ್ಲಿಕ್ಕೆ ನಮಗೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಎಷ್ಟೋ ಸಲ ನಾವು ನೋಡ್ತೇವೆ, ಸೊ ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ, ಆದ್ರೆ ಭಗವದ್ಗೀತೆ ಭಾಗವತವನ್ನು ಅವರು ಕೇಳದೆ ಶ್ರವಣ ಮಾಡದಿರೋದ್ರಿಂದ ನಂಬಿಕೆ ಹೋಗ್ಬಿಡುತ್ತವೆ. ಚಿಕ್ಕ ಚಿಕ್ಕ ಕಾರಣಗಳು ಜೀವನದಲ್ಲಿ
ಬಂದ್ರೆ ಅವರು ನಾನು ದೇವರಲ್ಲಿ ನಂಬೋದಿಲ್ಲ, ನಾನು ಅಷ್ಟು ಪೂಜೆ ಮಾಡಿದೆ, ಇಷ್ಟು ಮಾಡಿದೆ, ನಾನು ಅಷ್ಟು ಎಲ್ಲಿದ್ದಾನೆ ದೇವರು. ಯಾಕೆಂದ್ರೆ ಆ ಭಗವತ್ ತತ್ವ ವಿಜ್ಞಾನ, ಆ ಸೈನ್ಸ್ ಅದನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಮುಂಚೆ ಹೇಳಿದಂತೆ ಶ್ರವಣ ಪ್ರಕ್ರಿಯೆಯಿಂದ ಮಂದಿರಸ್ಥ ಭಗವಂತನ ಸಾನ್ನಿಧ್ಯ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತದೆ. ಈ ಸ್ಥಿತಿಯಲ್ಲಿ ದೈನಂದಿನ ಕೆಲಸದಲ್ಲಿ ಭಕ್ತಿ ಸೇವೆಯ ಪ್ರಥಮ ಅಂಗವಾದ ಶ್ರವಣವು ಅವಶ್ಯವಾದ ಅಂಶ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಮುಂತಾದ ಅಧಿಕೃತ ಆಕರಗಳಿಂದ ಎಲ್ಲ ವರ್ಗದ ಭಕ್ತರು ಶ್ರವಣ ಮಾಡುವುದು ಅಗತ್ಯ. ತನ್ನ ಐಹಿಕ ಸ್ಥಾನಮಾನದಿಂದ ಕೊಬ್ಬಿದ ಹಾಗೂ ಮಂದಿರದಲ್ಲಿ ದೇವತಾ ಮೂರ್ತಿಗೆ ನಮಸ್ಕರಿಸದ ಸಾಮಾನ್ಯನು ಅಥವಾ ಭಗವದ್ ವಿಜ್ಞಾನದ ಯಾವುದೇ ಅರಿವಿಲ್ಲದೆ ಮಂದಿರ ಪೂಜೆಯನ್ನು ಉಲ್ಲಂಘಿಸುವ ಸಾಮಾನ್ಯನು ತನ್ನ ರೇಷ್ಮೆ ಪೇಟ ಅಥವಾ ಕಿರೀಟವು ಭವಸಾಗರದ ಜಲರಾಶಿಯಲ್ಲಿ ತನ್ನನ್ನು ಮತ್ತಷ್ಟು ಮುಳುಗಿಸುತ್ತದೆ ಎನ್ನುವುದನ್ನು ತಿಳಿಯಬೇಕು. ಕೊನೆಗೆ ಪ್ರಭುಪಾದ ಹೇಳ್ತಾ ಇರೋದು, ಸಾಮಾನ್ಯನಿಗೆ ಭಗವಂತನ ಪೂಜಿಸಲು ವೇಳೆ ಇಲ್ಲದಿದ್ದರೆ ಅವನು ಕಡೆಯ ಪಕ್ಷ ಕೆಲವು ಹೊತ್ತು ದೇವಾಲಯವನ್ನು ಗುಡಿಸುವುದೋ ಅಥವಾ ಸಾರಿಸುವುದೋ ಮಾಡಬಹುದು. ಸೊ ಇದು ಕೂಡ ಮಾಡಬಹುದು ನಾವು. ಸೊ ಭಗವಂತನ ನಮ್ಗೆ ಕೈಗಳು ಕೊಟ್ಟಿದ್ದಾನೆ, ಭಗವಂತನ ಕಾಲುಗಳು ಕೊಟ್ಟಿದ್ದಾನೆ. ಸೊ ಮುಂದೆ ಬರುತ್ತೆ ಈಗ. ಸೊ ಭಗವಂತನ ನಾವು ಕೊಟ್ಟಿರೋ ಕಾಲುಗಳಿಂದ ಭಗವಂತನ ದೇವಾಲಯಕ್ಕೆ ಹೋಗ್ಬೋದು, ಇಲ್ಲ ಅಂದ್ರೆ ತೀರ್ಥಕ್ಷೇತ್ರಗಳ ಭೇಟಿ ಮಾಡ್ಬೋದು. ನಾವು ಭಗವಂತನ ಕೊಟ್ಟಿರೋ ಕೈಗಳಿಂದ ನಾವು ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡ್ಬೋದು. ಮಂದಿರ ಮರ್ಜನ, ಶ್ರೀ ವಿಗ್ರಹಾರ ಧನನಿತ್ಯ ನಾನ ಶೃಂಗಾರ ತನ್ಮನ್ ಧೀರಮಾರ್ಜನ ಅದು ಯುಕ್ತಸ್ಯ ಭಕ್ತಂ ಶ್ಚನಿಯುಂಜತೋಪಿ ಒಂದೇ ಗುರು ಶ್ರೀ ಚರಣಾರವಿಂದ. ಸೊ ಮಂದಿರ ಮಾರ್ಜನ, ಮಂದಿರ ಸ್ವಚ್ಛತೆ ಅದು ಕೂಡ ಅದು ತುಂಬಾ ದೊಡ್ಡ ಸೇವೆ. ಸೊ ಇಲ್ಲಿ ಹೇಳ್ತಾ ಇರೋದು ಅದಾದ್ರೂ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಮಹಾರಾಜ ಪ್ರತಾಪರುದ್ರ 15ನೇ ಶತಮಾನದಲ್ಲಿ ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಒರಿಸ್ಸಾ ರಾಜ. ಸೊ ಹೇಳ್ತಾರೆ ಆ ಸಮಯದಲ್ಲಿ ಅಲ್ಲಿ ಬಂಗಾಲದ ನವಾಬ್ ಯಾರಿದ್ದರು ತುಂಬಾ ಬಲಶಾಲಿ, ನವಾಬ್ ಹುಸೇನ್ ಶಾ. ಅವರ ಪ್ರಯತ್ನ ಪಟ್ಟರು ಇವರ ದೇಶವನ್ನು ಆಕ್ರಮಣಿಸಲಿಕ್ಕೆ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಹೇಳ್ತಾ ಇದ್ದಾರೆ ಅವರು ಜಗನ್ನಾಥನ ಶುದ್ಧ ಭಕ್ತರು. ಜಗನ್ನಾಥನ ರಥಯಾತ್ರೆ ಆಗುವಾಗ ಅವರು ಆ ದಿವಸ ಆದ್ರು, ಪ್ರತಿ ದಿವಸ ಆಗೋದಿಲ್ಲ. ಯಾಕಂದ್ರೆ ಮಹಾರಾಜ ತುಂಬಾ ಕೆಲಸಗಳಿವೆ, ಎಲ್ಲವೂ ಕೂಡ ಅವರ ಹೊಣೆಗೆ ಇದೆ. ಸೊ ತುಂಬಾ ರೆಸ್ಪಾನ್ಸಿಬಿಲಿಟೀಸ್. ಆದ್ರೆ ಹೇಳ್ತಾರೆ ಯಾವಾಗ ಸಾಧ್ಯ ಆಗುತ್ತೆ, ಪರ್ಟಿಕ್ಯುಲರ್ಲಿ ರಥಯಾತ್ರಾ ಸಮಯದಲ್ಲಿ ಅವರು ಮುಂದೆ ಬಂದು ಅವರು ಭಗವಂತನ ಎದುರು ಆ ಸಂಪೂರ್ಣ ರಸ್ತೆ ಬೀದಿಯನ್ನು ಸ್ವಚ್ಛ ಮಾಡಿಸ್ತಾರೆ. ಈಗಲೂ ಹೋಗಿ ನೋಡ್ಬೋದು ನಾವು ರಥಯಾತ್ರೆ ಜಗನ್ನಾಥಪುರಿಯಲ್ಲಿ. ಆ ಜಗನ್ನಾಥ ಮಂದಿರದಿಂದ ಗುಂಡಿಚಾ ಮಂದಿರ ಇದೆ, ಅದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಇದೆ, ಎಷ್ಟು ದೂರ ಇದೆ. ಸೊ ಅದೆಲ್ಲ ಗುಡಿಸೋದು ಸ್ವಚ್ಛ ಮಾಡೋದು ಇವರೇ, ಯಾರು ಮಹಾರಾಜ. ಇನ್ಫ್ಯಾಕ್ಟ್ ಅದಕ್ಕೂ ಎನಿವೆ. ಸೊ ಈ ಮಹಾರಾಜರು ಇವ್ರ ತಂದೆದು ಒಂದು ಕಥೆ ಇದೆ. ಇವ್ರು ಯಾರು ಮಹಾರಾಜ ಪ್ರತಾಪರುದ್ರದ್ದು. ಯಾಕಂದ್ರೆ ಇದೊಂದು ಕಸ್ಟಮ್, ಅಲ್ಲಿ ಮಹಾರಾಜರೇ ಮುಂದೆ ಬಂದು ಅವರೇ ಸ್ವಚ್ಛಗೊಳಿಸೋದು. ಆದ್ರೆ ಒಂದು ಸನ್ನಿವೇಶದಲ್ಲಿ ಅವರ ತಂದೆ ಮದುವೆ ಏನೋ ಆಗ್ಬೇಕಾಗಿರುತ್ತೆ, ಯಾರೋ ಮದ್ರಾಸ್ ರಾಜಕುಮಾರಿಗೆ ಯಾರೋ. ಸೊ ಅಲ್ಲಿ ಮಂತ್ರಿ ಬಂದು ನೋಡ್ತಾರೆ, ಇದೇನು ಒರಿಸ್ಸಾ ರಾಜ ಒಂದು ರಸ್ತೆಯನ್ನು ಬೀದಿಯನ್ನು ಗುಡಿಸ್ತಾ ಇದ್ದಾನಲ್ಲ ಅಂತ ಅವರು ಹಾಗೆ ಯೋಚನೆ ಮಾಡಿ ಅವರು ಯಾರು ಮಹಾರಾಜ ಪ್ರತಾಪ ನನ್ನ ತಾಯಿನೇ ಅಂತ ಅನ್ಕೊಳ್ತೀನಿ ನಾನು, ತಾಯಿ ರಾಜ. ಎನಿವೆ ಅದು ಕತೆ, ಹಿಂದೆ ಕತೆ ಏನಂದ್ರೆ ಒರಿಸ್ಸಾ ರಾಜ ಯಾರಿರ್ತಾರಾಗ ಅವ್ರ ತಂದೆ ಹೆಸರೇನೋ ಇದೆ, ಎನಿವೆ ದೊಡ್ಡ ಮಹಾರಾಜರವರು. ಸೊ ಅವರು ನೋಡಿ ಈ ಮಂತ್ರಿ ಯಾರು ಮದ್ರಾಸ್ ಪ್ರಾಂತ್ಯದ ಮಂತ್ರಿ ಹೋಗಿ ಮತ್ತೆ ವರದಿ ಕೊಡೋದು ಮದ್ರಾಸ್ ರಾಜನಿಗೆ, ಅಯ್ಯೋ ಇದು ನೀವ್ ಯಾರಿಗೆ ನೀವು ಇದು ಕೊಡ್ತಾ ನಿಮ್ ಮಗಳನ್ನು ಕೊಡ್ತಾ ಇದ್ದೀರಾ, ಇವರು ಇದು ರಸ್ತೆಯನ್ನು ಗುಡಿಸೋರು, ಇವರು ನಿಮ್ ಮಹಾರಾಜರು ಯಾರು ಒರಿಸ್ಸಾ ಮಹಾರಾಜರು ಅಂದ್ರೆ ಅವ್ರು ರಸ್ತೆಯನ್ನ ಗುಡಿಸೋ ಜನ, ಅವರು ತುಂಬಾ ದೊಡ್ಡ ಸ್ಥಾನದವರು. ಸೊ ಆ ರೀತಿಯಲ್ಲಿ ಅವರ ಒಂದು ಅವಹೇಳನ ಮಾಡ್ತಾರೆ. ಸೊ ಅವ್ರು ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ಅವರು, ಆದ್ರೆ ಅವರು ಆಲೋಚನೆ ಮಾಡೋದು ಇದು ನಾನು ಯಾರಿಗೆ ಸೇವೆ ಮಾಡ್ತಾ ಇರೋದು, ಇದು ಜಗನ್ನಾಥನ್ ಅಂದ್ರೆ ಎಲ್ಲ ಲೋಕಗಳ ಅಧಿಪತಿ. ಸೊ ಅವನ ಸೇವೆಗೆ ಇದು ಒಂದು ಇದು ಕಳಂಕ, ಇದು ಈ ರೀತಿಯಲ್ಲಿ ಒಂದು ನಿಂದನೆ ಮಾಡೋದು. ಯಾಕಂದ್ರೆ ಜನರಿಗೆ ಭಗವಂತನ ಮೂರ್ತಿ ಅವನ ದಿವ್ಯ ಸ್ಥಾನ ಗೊತ್ತಿಲ್ಲ, ಅವನು ಅರ್ಚಾವತಾರ ಸಾಕ್ಷಾತ್. ಆದರೆ ನಾಸ್ತಿಕ ವರ್ಗದವರು ಅನ್ಕೊಳ್ತಾರೆ ಅದು ಬೊಂಬೆ, ಅದು ಕಟ್ಟಿಗೆ, ಅದು ಒಂದು ಕಲ್ಲು ಅಂತ ಭಾವಿಸ್ತಾರೆ. ಸೊ ಈ ರೀತಿಯಲ್ಲ ಯಾರೋ ಮಂತ್ರಿ ಆ ರೀತಿಯ ಒಂದು ಭಾವನೆಯಲ್ಲಿ ಒಂದು ವರದಿ ಕೊಟ್ಟಿರ್ತಾರೆ. ಅದು ಗೊತ್ತಾಗುತ್ತೆ ಇವ್ರಿಗೆ, ಭಕ್ತರಿಗೆ ಗೊತ್ತಾಗುತ್ತೆ. ಸೊ ಅವರು ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಅವ್ರನ್ನ ಸೋಲಿಸ್ತಾರೆ, ಯುದ್ಧದಲ್ಲಿ ಸೋಲಿಸಿ ಅದೊಂದು ಕಥೆ ಇದೆ. ಎನಿವೆ ಅದು ಸೈಡ್ ಇಶ್ಯೂ. ಅದು ಹೇಳೋದು ಇಲ್ಲಿ ಮಹಾರಾಜ ಪ್ರತಾಪರುದ್ರರು ಮಾಡಿದರು. ಅವ್ರು ಈ ರೀತಿಯಲ್ಲಿ ಭಗವಂತನ ಸೇವೆ ಮಾಡಿ ಅವರು ಭಗವಂತನ ಕೃಪೆಯನ್ನು ಪಡೆದು ಅಂತ ಒಬ್ಬ ದೊಡ್ಡ ಪಠಾನ್ ಆ ಸಮಯದಲ್ಲಿ ಇವರಿರೋವರೆಗೂ ಅವರು ಏನು ಮಾಡ್ಲಿಕ್ಕಾಗಲಿಲ್ಲ. ಮತ್ತೆ ನಂತರ ಅದಾಗುತ್ತೆ, ಜಗನ್ನಾಥಪುರಿ ಮೇಲೆ ದಾಳಿಯಾಗಿ ಭಗವಂತನನ್ನು ಬೇರೆ ಕಡೆ ಕರ್ಕೊಂಡೋಗಿ ಆ ಒಂದು ಮಂದಿರದ ಒಂದು ಇದು ಅದೆಲ್ಲ ನಡೀತು. ಅದು 15ನೇ ಶತಮಾನ 16ನೇ ಶತಮಾನ ಅದರ ಕಾಮನ್, ಅದು ಒಂದು 5-6 ಶತಮಾನಗಳ ಸಮಯದಲ್ಲಿ ಇವೆಲ್ಲ ನಡೀತು. ಆದ್ರೆ ಹೇಳ್ತಾರೆ ಭಗವಂತನ ಶುದ್ಧ ಭಕ್ತಿಯ ಕಾರ್ಯದಲ್ಲಿದ್ರೆ ಭಗವಂತನ ಲೌಕಿಕವಾಗಿ ಕೂಡ ಭೌತಿಕವಾಗಿ ಕೂಡ ರಕ್ಷಣೆ ಕೊಡ್ತಾರೆ, ಯಾರು ಏನ್ ಮಾಡಕ್ಕಾಗಲ್ಲ.
ಯಾಕಂದ್ರೆ ಪ್ರತಿಯೊಂದು ಕೆಲಸ ಮಾಡ್ತಾ ಇರೋದು ಭಗವಂತನ ಒಂದು ಸ್ಯಾಂಕ್ಷನ್ ಇಂದ. ಒಂದು ಹುಲ್ಲು ಕಡ್ಡಿ ಕೂಡ ಅದು ಏನಾದ್ರೂ ಚಲಿಸಬೇಕು ಅಂದ್ರೆ ಕೃಷ್ಣನ ಇಚ್ಛೆಯಿಂದ ಚಲಿಸುತ್ತೆ. ಸೊ ಆಗಿರುವಾಗ ನಾವು ನಮ್ಮ ಭಕ್ತಿ ಕಾರ್ಯದಲ್ಲಿ ನಾವು ದೃಢವಾಗಿ ನಿಂತ್ಕೊಂಡ್ರೆ ಭಗವಂತನು ನಮ್ಗೆ ಎಲ್ಲ ರೀತಿಯ ರಕ್ಷಣೆ ಕೊಡ್ತಾನೆ. ಸೊ ಕೃಷ್ಣ ಗೀತೆಯಲ್ಲಿ ನಮ್ಗೆ ಏನ್ ಹೇಳೋದು, ನಮ್ಗೆ ಯೇಷಾಂ ಯಾರು ತನ್ನ ನಿತ್ಯ ಸ್ಮರಣೆ ಮಾಡ್ತಾರೆ ನಾನು ಅವರಿಗೆ ರಕ್ಷಣೆ ಕೊಡ್ತೇನೆ, ಯೋಗಕ್ಷೇಮಂ ವಹಾಮ್ಯಹಂ. ಸೊ ಇದು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ಇದು ಒಂದು ಮುಖ್ಯವಾದ ಕಾರ್ಯ. ಪ್ರತಿಯೊಬ್ಬರು ಕೂಡ ಭಗವಂತನಿಗೆ ನಮಸ್ಕರಿಸಬೇಕು, ಭಗವಂತನ ಮಂದಿರದಲ್ಲಿ ಸ್ವಚ್ಛ ಮಾಡ್ಬೇಕು. ಅವ್ರು ಯಾರಾದ್ರೂ ಆಗಿರ್ಬೋದು, ಎಷ್ಟು ಶ್ರೀಮಂತರಾಗಿರ್ಬೋದು, ಎಷ್ಟು ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಅದು ಮಾಡ್ಲೇಬೇಕು. ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಿದ ಒಂದು ಪದವಿ, ಸಿಕ್ಕಿರೋ ಸ್ಥಾನ, ಅವ್ರಿಗೆ ಸಿಕ್ಕಿರೋ ಒಂದು ಶ್ರೀಮಂತಿಕೆ, ಅದೇ ಅವರ ನಾಶಕ್ಕೆ, ಅವರ ನಿರ್ನಾಮಕ್ಕೆ ಕಾರಣವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ಹೋಗೋಣ, ಇಲ್ಲ ಇದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ನಾವು 8:40 ಇಂದ ಸ್ಟಾರ್ಟ್ ಮಾಡಿರ್ತೀವಲ್ಲ ಪ್ರಭು, ಸೊ 8:40 ವರ್ಗೂ ತಗೋಬಹುದು. ಮತ್ತೆ ಶ್ಲೋಕ ಓದ್ಬೇಡ ಅಂದ್ರೆ ಪ್ರೀಚಿಂಗ್ ಸ್ಟಾರ್ಟ್ ಮಾಡೋದು 8:40 ಆಗುತ್ತೆ ಅಲ್ವಾ, ಸೊ 2 ಶ್ಲೋಕ ಮತ್ತೆ ಬೇಗ ಬೇಗ 2 ಶ್ಲೋಕ ಅಟ್ಲೀಸ್ಟ್ ಆದ್ರೆ ದಿವಸಕ್ಕೆ ಮುಂದೆ ಹೋಗ್ಬೋದು ನಾವು. ಇನ್ನೊಂದು ಓದೋಣ ಆಗಿದ್ರೆ. ಗುರುಜಿ ನಂದೊಂದು ಪ್ರಶ್ನೆ ಕೇಳ್ಬೋದಾ? ಮಾತಾಜಿ ಮತ್ತೆ ಮಾಡೋಣ ಮಾತಾಜಿ, ಕೊನೆಗೆ ನೆನ್ಪಿಟ್ಕೊಳ್ತೀರಾ? 8:40 ಗಾಯತ್ರಿ ಮಾತಾಜಿ ಇಲ್ಲ, ಯಾರು ಕುಸುಮ ಮಾತಾಜಿ ಕೇಳ್ತಾರೆ. ಓಕೆ ಓಕೆ ಮಾತಾಜಿ, ನೀವು ಕೊನೆಗೆ ಕೇಳಿ. ಬರ್ಹಾಯಿತೆ ತೇ ನಯನೆ ನರಾಣಾಂ, ಬರ್ಹಾಯಿತೆ ತೇ ನಯನೆ ನರಾಣಾಂ, ಲಿಂಗಾನಿ ವಿಷ್ಣೋರ್ನ ನಿರೀಕ್ಷತೋ ಯೇ, ಲಿಂಗಾನಿ ವಿಷ್ಣೋರ್ನ ನಿರೀಕ್ಷತೋ ಯೇ, ಆದೌ ನೃಣಾಂ ತೌ ಧ್ರುವ ಜನ್ಮ ಭಾಜೌ, ನೃಣಾಂ ತೌ ಧ್ರುವ ಜನ್ಮ ಭಾಜೌ, ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೋ, ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೋ, ಬರ್ಹಾಯಿತೆ ತೇ ನಯನೆ ನರಾಣಾಂ, ಲಿಂಗಾನಿ ವಿಷ್ಣೋರ್ನ ನಿರೀಕ್ಷತೋ ಯೇ, ಆದೌ ನೃಣಾಂ ತೌ ಧ್ರುವ ಜನ್ಮ ಭಾಜೌ, ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೋ, ಹರೇ ಕೃಷ್ಣ. ಹರೇ ಕೃಷ್ಣ ನೇತ್ರ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬರ್ಹಾಯಿತೆ ತೇ ನಯನೆ ನರಾಣಾಂ, ಲಿಂಗಾನಿ ವಿಷ್ಣು ನಿರೀಕ್ಷತೋ ಹೇ, ಪಾದೌ ಋಣೌ ತೋ ಧ್ರುವ ಜನ್ಮ ಭಾಜೌ, ಕ್ಷೇತ್ರಾನಿ ನಾನು ವೃಜತೋ ಹರಿರ್ಹೇ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದ. ಉಮಾ ಕುಲಕರ್ಣಿ ಮಾತಾಜಿ ಓದಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ. ಬರ್ಹಾಯಿತೆ ತೇ ನಯನೆ ನರಾಣಂ, ಲಿಂಗಾನಿ ವಿಷ್ಣುರ್ನ ನಿರೀಕ್ಷತೋ ಯೇ, ಪಾದೋ ಋಣಾತೋ ಧ್ರುವ ಜನ್ಮ ಭಾಜೋ, ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೋ. ಹರೇ ಕೃಷ್ಣ. ಚಿತ್ರಾ ಕಮಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಬರ್ಹಾಯಿತೆ ನಯನೆ ನಾರಾಯಣಂ, ಲಿಂಗಾನಿ ವಿಷ್ಣೋರ್ನ
निरीक्षितो ये पादौर्णां तो द्रुम जन्म भाजो क्षेत्राणि नानो वज्रतो हेरायो. Thank you. ಗಾಯತ್ರಿ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಮಾತಾಜಿ. ಬ್ರಹ್ಮ ಇದೆ ನವಿಲಿನ ಗರಿಗಳಂತೆ, ಹೇ ಆ ನಯನೆ ಕಣ್ಣುಗಳು, ನಾರಾಯಣಂ ಮನುಷ್ಯರ, ಲಿಂಗಾಣಿ ರೂಪಗಳನ್ನು, ವಿಷ್ಣು ದೇವೋತ್ತಮ ಪುರುಷನ, ನಿರೀಕ್ಷಿತ ನೋಡಲಾಗದಿರುವ, ಕಾಣ್ತಾ ಇಲ್ಲ. ಏ ಯಾವ ಪದವು ಕಾಲುಗಳು, ನೃಣಾಣಂ ಮನುಷ್ಯರ, ಅವು ಧ್ರುಮ್ ಜನ್ಮ ಮರದ ಹುಟ್ಟನ್ನು, ಬಾಜೌ ಹೊಂದಿದಂತೆ, ಕ್ಷೇತ್ರಾಣಿ ಪುಣ್ಯ ಸ್ಥಳಗಳನ್ನು, ನ ಅನುರತ ಜತಃ ಹೋಗದಿರುವವನು, ಹರೇ ಭಗವಂತನ, ಯೌ ಯಾವ. ಅನುವಾದ: ದೇವೋತ್ತಮ ಪುರುಷನಾದ ವಿಷ್ಣುವಿನ ಸಾಂಕೇತಿಕ ಪ್ರತಿರೂಪಗಳನ್ನು, ಅವನ ರೂಪಗಳ ನಾಮ ಗುಣ ಇತ್ಯಾದಿ ನೋಡುವವರ ಕಣ್ಣುಗಳು ನವಿಲುಗರಿಯ ಮೇಲಿನ ಕಣ್ಣುಗಳಂತೆ, ಭಗವಂತನನ್ನು ಸ್ಮರಿಸುವ ಕ್ಷೇತ್ರಗಳಿಗೆ ಸಂಚರಿಸುವ ಕಾಲುಗಳು ಮರದ ಕಾಂಡಗಳಂತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಮಾಲತಿ ಶೆಟ್ಟಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಶಸ್ವಿನಿ ಮಾತಾಜಿ ಸ್ವಲ್ಪನೂ ಲೆವೆಲ್ ಆಗಿಲ್ಲ, ತುಂಬಾ ಇದಾಗಿದೆ. ಏನು ಮಾತಾಜಿ? ರೀಡ್ ಮಾಡೋದಿಕ್ಕೆ ಲೆಜಿಬಲ್ ಆಗಿಲ್ಲ, ಮೀನ್ಸ್ ಇಟ್ಸ್ ವೆರಿ ಅಂದ್ರೆ ಬ್ಲರಿ, ತುಂಬಾ ಇದಾಗಿದೆ. ಎಸ್ ಮಾತಾಜಿ, ಒಂದೊಂದ್ಸಲ ಅದು ಬ್ಲರ್ ಆಗುತ್ತೆ, ದೆನ್ ಇಟ್ ಸರಿ ಹೋಗುತ್ತೆ ಮಾತಾಜಿ. ಅಂದ್ರೆ ನಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಆತರ ಆಗುತ್ತೆ. ಓಕೆ ಓಕೆ, ಸಾರಿ ಥ್ಯಾಂಕ್ ಯು. ಹೌದು. ದೇವತಾ ಪೂಜೆ ವಿಧಾನವನ್ನು ವಿಶೇಷವಾಗಿ ಗೃಹಸ್ಥ ಭಕ್ತರಿಗೆ ದೃಢವಾಗಿ ವಿಧಿಸಲಾಗಿದೆ. ಸಾಧ್ಯವಾದಷ್ಟು ಪ್ರತಿಯೊಬ್ಬ ಗೃಹಸ್ಥನು ಗುರುವಿನ ನಿರ್ದೇಶದ ಪ್ರಕಾರ ವಿಷ್ಣು ದೇವತಾ ವಿಗ್ರಹವನ್ನು, ವಿಶೇಷವಾಗಿ ರಾಧಾಕೃಷ್ಣ, ಲಕ್ಷ್ಮೀನಾರಾಯಣ, ಸೀತಾರಾಮ ಮುಂತಾದ ಮೂರ್ತಿಗಳನ್ನು, ಅಥವಾ ನರಸಿಂಹ, ವರಹ, ಗೌರನಿ ತಾಯಿ, ಮತ್ಸ್ಯ, ಕೂರ್ಮ, ಸಾಲಿಗ್ರಾಮ, ಶಿಲೆ ಮುಂತಾದ ಯಾವುದೇ ಮೂರ್ತಿಗಳನ್ನು, ಅಥವಾ ವೈಷ್ಣವ ತಂತ್ರ ಹಾಗೂ ಪುರಾಣಗಳಲ್ಲಿ ವಿಹಿತವಾದ ವಿಷ್ಣು ರೂಪದ ತ್ರಿವಿಕ್ರಮ, ಅಚ್ಯುತ, ವಾಸುದೇವ, ನಾರಾಯಣ ಮತ್ತು ದಾಮೋದರ ಮುಂತಾದವುಗಳನ್ನು ಪ್ರತಿಷ್ಠಾಪಿಸಬೇಕು. ಅವನ ಕುಟುಂಬದವರು ಅರ್ಚನಾ ವಿಧಿಯ ನಿಯಮ ನಿರ್ದೇಶಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಪೂಜಿಸಬೇಕು. ಕುಟುಂಬದಲ್ಲಿ 12 ವರ್ಷಗಳಿಗೆ ಮೇಲ್ಪಟ್ಟು ವಯಸ್ಸಾಗಿರುವ ಸದಸ್ಯರು ನೈಜ ಗುರುವಿನಿಂದ ಉಪದೇಶವನ್ನು ಪಡೆಯಬೇಕು. ಮತ್ತು ಮನೆಯ ಎಲ್ಲಾ ಸದಸ್ಯರು ಪ್ರಾತಃ ಕಾಲ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮಂಗಳ, ಆರಾತ್ರಿಕ, ನಿರಾಜನ, ಅರ್ಚನ, ಪೂಜಾ, ಕೀರ್ತನ, ಶೃಂಗಾರ, ಭೋಗವೈಕಾಲಿ, ಸಂಧ್ಯಾ, ಆರಾತ್ರಿಕ, ಪಾಠ, ಭೋಗ, ರಾತ್ರಿಯಲ್ಲಿ ಶಯನ, ಆರಾತ್ರಿಕ ಮುಂತಾದವನ್ನು ನಡೆಸುತ್ತಾ ಭಗವಂತನ ನಿತ್ಯ ಕೈಂಕರ್ಯದಲ್ಲಿ ತೊಡಗಬೇಕು. ನೈಜ ಗುರುವಿನ ನಿರ್ದೇಶನಕ್ಕನುಸಾರವಾಗಿ ಮಾಡುವ ದೇವತಾ ಪೂಜೆ ಗೃಹಸ್ಥರ ಜೀವನ ಪವಿತ್ರವಾಗಲು ಸಹಾಯವಾಗುತ್ತದೆ. ಅಲ್ಲದೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ವಿಮಲಾ ಗೋಪಾಲ್ ಕೃಷ್ಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಲ್ಲದೆ ಪೂಜೆ ಗೃಹಸ್ಥರ ಜೀವನ ಪವಿತ್ರವಾಗಲು ಸಹಾಯವಾಗುತ್ತದೆ. ಅಲ್ಲದೆ ಅದರಿಂದ ಆಧ್ಯಾತ್ಮ ವಿದ್ಯೆಯಲ್ಲಿ ಶೀಘ್ರವಾಗಿ ಪ್ರಗತಿ ಲಭಿಸುತ್ತದೆ. ಅನನುಭವಿ ಭಕ್ತರಿಗೆ ಕೇವಲ ಪುಸ್ತಕದ ಸಾತ್ವಿಕ ಜ್ಞಾನವು ಸಾಲದು. ಪುಸ್ತಕ ಜ್ಞಾನವು ಸಾತ್ವಿಕವಾದರೆ ಅರ್ಚನಾ ಪ್ರತಿಕ್ರಿಯೆಯು ಪ್ರಾಯೋಗಿಕ. ಆಧ್ಯಾತ್ಮಿಕ ಪರಿಪೂರ್ಣತೆಯ ಸಿದ್ಧಿಗೆ ಅದೇ ಖಚಿತ ಮಾರ್ಗ. ಭಗವದ್ಧಾಮಕ್ಕೆ ಹಾಗೂ ಪ್ರಾಯೋಗಿಕ ಅಲ್ವ ಮಾತಾಜಿ. ಆಧ್ಯಾತ್ಮಿಕ ಜ್ಞಾನವನ್ನು ಅಲ್ಲಿಂದ ಓದಿ. ಎಲ್ಲಿಂದ ಮಾತಾಜಿ? ಅಲ್ಲ, ಒಂದ್ ಲೈನ್ ಬಿಟ್ಟಿದ್ರಿ. ಆಧ್ಯಾತ್ಮಿಕ ಜ್ಞಾನವನ್ನು ತಾತ್ವಿಕ ಹಾಗೂ ಪ್ರಾಯೋಗಿಕ ಜ್ಞಾನ ಈ ಎರಡರಿಂದಲೂ ಬೆಳೆಸಿಕೊಳ್ಳಬೇಕು. ಆಧ್ಯಾತ್ಮಿಕ ಪರಿಪೂರ್ಣತೆಯ ಸಿದ್ಧಿಗೆ ಅದೇ ಖಚಿತ ಮಾರ್ಗ. ಭಗವದ್ಧಾಮಕ್ಕೆ ಹಿಂದಿರುಗುವ ಹಾದಿಯಲ್ಲಿ ತನ್ನ ಶಿಷ್ಯನು
ಕ್ರಮೇಣ ಸಾಧಿಸುವ ಮುನ್ನಡೆಯ ಬಗ್ಗೆ ತಿಳಿದಿರುವನು ಪರಿಣತ ಗುರು. ಅಂತಹ ಗುರುವಿನ ಮೇಲೆ ಅನನುಭವಿ ಭಕ್ತರ ಭಕ್ತಿ ಸೇವೆಯು ತರಬೇತಿ ಪೂರ್ಣವಾಗಿ ಅವಲಂಬಿಸಿರುತ್ತದೆ. ಗುರುವು ತನ್ನ ಕುಟುಂಬದ ಖರ್ಚನ್ನು ಕಳೆಯಲು ಆಧ್ಯಾತ್ಮವನ್ನು ವ್ಯಾಪಾರದ ವಿಷಯವಾಗಿ ಮಾಡಿಕೊಂಡಿರುವ ಕಪಟ ಗುರು ಆಗಕೂಡದು. ಬರಲಿರುವ ಸಾವಿನ ಸೆರೆಯಿಂದ ಶಿಷ್ಯನನ್ನು ಬಿಡುಗಡೆ ಮಾಡುವ ಪರಿಣಿತ ಗುರುವಾಗಿರಬೇಕು. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಗುರುವಿನ ನಿಜವಾದ ಗುಣವನ್ನು ನಿರೂಪಿಸಿದ್ದಾರೆ. ಆ ಪದ್ಯದಲ್ಲಿ ಒಂದರ ವಾಕ್ಯ ಹೀಗಿದೆ: ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ ಓದಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ವಿಗ್ರಹಾರಾಧನಾ ನಿತ್ಯ ನಾನಾ ಶೃಂಗಾರ ಮಾತಾಜಿ ಅದು ಶೃಂಗಾರ ತನ್ಮಂದಿರ ಮಾರ್ಜನಾದವು ಶುದ್ಧ ಭಕ್ತಿ ಸೇವೆ ಹೃದಯ ಪರಿವರ್ತನೆ ಯುಕ್ತಸ್ಯ ಭಕ್ತಾಂಶ್ಚ ನಿಯುಜ ತೋಪಿ ವಂದೇ ಗುರು ಶ್ರೀ ಚರಣಾರವಿಂದಂ. ಶುದ್ಧ ಭಕ್ತಿ ಸೇವೆ ಹೃದಯ ಪರಿವರ್ತನೆ ಯುಕ್ತಸ್ಯ ಭಕ್ತಾಂಶ ನಿಯಜತೋಪಿ ವಂದೇ ಗುರು ಶ್ರೀ ಚರಣಾರವಿಂದಂ. ಶ್ರೀ ವಿಗ್ರಹವು ಆರ್ಜ ಅಥವಾ ಭಗವಂತನ ಪೂಜನೀಯ ರೂಪ. ಶಿಷ್ಯನು ದೇವತೆಯನ್ನು ಶೃಂಗಾರ ಅಂದರೆ ಯುಕ್ತ ವೇಷ ಭೂಷಣಗಳಿಂದ ನಿಯತವಾಗಿ ಅಲಂಕಾರ ಮಾಡುವಂತೆ ಮಂದಿರ ಮಾರ್ಜನವನ್ನು ಮಾಡಬೇಕು. ಈ ಎಲ್ಲವನ್ನು ಗುರುವು ಅನನುಭವಿ ಭಕ್ತನಿಗೆ ತಿಳಿಸಿಕೊಡುತ್ತಾನೆ. ಭಗವಂತನ ದಿವ್ಯ ನಾಮ ಗುಣ ರೂಪ ಮುಂತಾದ ಸಾಕ್ಷಾತ್ಕಾರದಲ್ಲಿ ಕ್ರಮವಾಗಿ ಸಹಾಯ ಮಾಡಲು ತಾನೇ ಕರುಣೆಯಿಂದ ಶಿಷ್ಯನಿಗೆ ಉಪದೇಶ ನೀಡುತ್ತಾನೆ. ಭಗವಂತನ ಸೇವೆಯಲ್ಲಿ ಮಂದಿರದ ಅಲಂಕರಣದಲ್ಲಿ ಮಧುರ ಕೀರ್ತನ ಮತ್ತು ಶ್ರುತಿಗಳಿಂದ ಆಯ್ದ ಆಧ್ಯಾತ್ಮಿಕ ಉಪದೇಶಗಳಲ್ಲಿ ಗಮನವಿಟ್ಟಾಗ ಅದು ಸಾಮಾನ್ಯನನ್ನು ಸಿನೆಮಾ ರೇಡಿಯೋಗಳ ಭಯಂಕರ ಆಕರ್ಷಣೆಗಳಿಂದ ಪ್ರತಿದಿನ ಎಲ್ಲೆಡೆ ಪ್ರಸಾರವಾಗುವ ಕಾಮ ಪ್ರಚೋದಕ ಹೊಲಸು ಹಾಡುಗಳಿಂದ ಕಾಪಾಡುತ್ತದೆ. ಒಬ್ಬನಿಗೆ ಮನೆಯಲ್ಲಿ ದೇವ ಮಂದಿರವನ್ನು ನಿರ್ವಹಿಸಲಾಗದಿದ್ದರೆ ಆತನು ಮೇಲೆ ಹೇಳಿದ ಎಲ್ಲ ಆಚರಣೆಗಳನ್ನು ಕ್ರಮಬದ್ಧವಾಗಿ ನಡೆಸುವ ಇನ್ನೊಬ್ಬನ ಮಂದಿರಕ್ಕೆ ಹೋಗಬೇಕು. ಭಕ್ತನ ಪೂಜಾಗೃಹಕ್ಕೆ ಭೇಟಿ ಕೊಡುವುದರಿಂದ ಮತ್ತು ಶುದ್ಧಿಗೊಳಿಸಿ ಚೆನ್ನಾಗಿ ಅಲಂಕಾರ ಮಾಡಿದ ದೇವ ಮಂದಿರದಲ್ಲಿ ಭಗವಂತನ ಅಲಂಕೃತ ರೂಪಗಳನ್ನು ನೋಡುವುದರಿಂದ ಭೋಗಮುಖವಾದ ಮನಸ್ಸು ಆಧ್ಯಾತ್ಮಿಕ ಪ್ರೇರಣೆಯಿಂದ ತುಂಬುತ್ತದೆ. ಅಂತಹ ದೇವ ಮಂದಿರಗಳು ಇರುವ ಮತ್ತು ದೇವತಾ ಪೂಜೆಯನ್ನು ಹರೇ ಕೃಷ್ಣ ಮಾತಾಜಿ. ದೇವತಾ ಪೂಜೆಯನ್ನು ವಿಶೇಷವಾಗಿ ನಡೆಸಲಾಗುವ ವೃಂದಾವನ ಮುಂತಾದ ಪವಿತ್ರ ಕ್ಷೇತ್ರಗಳಿಗೆ ಜನರು ಭೇಟಿ ನೀಡಬೇಕು. ಹಿಂದೆ ಭಗವಂತನ ವೀಕ್ಷಣಾ ಭಕ್ತರಾದ 6 ಜನ ಗೋಸ್ವಾಮಿ ಮಾತಾಜಿ ಅದು ಸರಿ ಕಾಣ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರಿಗೆ ಕೊಡೋಣ. ಕೃಷ್ಣಮೂರ್ತಿ ಪ್ರಭು ಓದಿ. ಹರೇ ಕೃಷ್ಣ ಪ್ರಭು. ಸುಮಾನಿನಿ ಜಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇರುವ ದೇವತಾ ಪೂಜೆಯನ್ನು ವಿಶೇಷವಾಗಿ ನಡೆಸಲಾಗುವುದು. ವೃಂದಾವನ ಮುಂತಾದ ಪವಿತ್ರ ಕ್ಷೇತ್ರಗಳಿಗೆ ಜನರು ಭೇಟಿ ನೀಡಬೇಕು. ಹಿಂದೆ ಭಗವಂತನ ವಿಚಕ್ಷಣ ಭಕ್ತರಾದ 6 ಜನ ಗೋಸ್ವಾಮಿಗಳಂತಹವರ ಮಾರ್ಗದರ್ಶನದಲ್ಲಿ ರಾಜರಂತೆ ಹಾಗೂ ಸಿರಿವಂತ ವೈಶ್ಯರಂತೆ ಎಲ್ಲಾ ಧನಿಕರು ಅಂತಹ ದೇವಾಲಯಗಳನ್ನು ಕಟ್ಟುತ್ತಿದ್ದರು. ಮಹಾಭಕ್ತರು ಹಾಕಿದ ಹೆಜ್ಜೆಗಳನ್ನು ಸಾಮಾನ್ಯರು ಅನುಸರಿಸಬೇಕು. ಅನುವಜ್ರ ಆ ಮೂಲಕ ಈ ದೇವಾಲಯಗಳಲ್ಲಿ ಮತ್ತು ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ನಡೆಯುವ ಉತ್ಸಾಹಗಳ ಪ್ರಯೋಜನವನ್ನು ಪಡೆಯಬೇಕು. ಇದು ಸಾಮಾನ್ಯ ಜನ ನಡೆಸಬೇಕಾದ ಕರ್ತವ್ಯ. ಯಾವನೂ ಸಹ
ಯಾವರೂ ಸಹ ಈ ಪವಿತ್ರವಾದ ಯಾತ್ರಾ ಸ್ಥಳ ಮತ್ತು ಮಂದಿರಗಳನ್ನು ವಿಹಾರದ ಸ್ಥಳ ಎಂದು ಭಾವಿಸಿ ಭೇಟಿ ನೀಡಕೂಡದು. ಬದಲಾಗಿ ಭಗವಂತನ ದಿವ್ಯ ಲೀಲೆಗಳಿಂದ ಚಿರಸ್ಥಾಯಿಯಾದ ಮಂದಿರಗಳಿಗೆ ಮತ್ತು ಪವಿತ್ರರಾದ ಸ್ಥಳಗಳಿಗೆ ಭೇಟಿ ಕೊಟ್ಟು ಯೋಗ್ಯ ಜನರಿಂದ ಮಾರ್ಗದರ್ಶನ ಪಡೆದು ಅವರನ್ನು ಅನುಸರಿಸಿ ನಡೆಯಬೇಕು. ಇದನ್ನು ಅನುವ್ರತ ಎಂದು ಕರೆಯುತ್ತಾರೆ. ಅನು ಎಂದರೆ ಅನುಸರಿಸುವುದು. ಹೀಗೆ ದೇವಾಲಯಗಳನ್ನು ಮತ್ತು ಪವಿತ್ರ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸುವುದರಲ್ಲಿಯೂ ಸಹ ನೈಜ ಗುರುಗಳ ಉಪದೇಶವನ್ನು ಅನುಸರಿಸುವುದು ಉತ್ತಮ. ಈ ಮಾರ್ಗದಲ್ಲಿ ನಡೆಯದವನು ಶಪಿತವಾಗಿ ನಿಂತ ಚಲಿಸದ ವೃಕ್ಷದಂತೆಯೇ ಸರಿ. ಮನುಷ್ಯನ ಓಡಾಟದ ಅಪೇಕ್ಷೆಯು ವಿಹಾರ ಸ್ಥಳಗಳಿಗೆ ನೀಡುವ ಭೇಟಿಯಿಂದ ದುರುಪಯೋಗವಾಗುತ್ತದೆ. ಮಹಾನ್ ಆಚಾರ್ಯರಿಂದ ಸ್ಥಾಪಿತವಾದ ಪವಿತ್ರ ಪ್ರದೇಶಗಳಿಗೆ ಭೇಟಿ ನೀಡಿ ನಮ್ಮ ಅಂತಹ ಆಸೆಗಳ ಪರಮ ಪ್ರಯೋಜನವನ್ನು ಪಡೆಯಬೇಕು. ಆಧ್ಯಾತ್ಮಿಕ ವಿಷಯಗಳನ್ನರಿಯದ ದುಡ್ಡು ಮಾಡುವ ಮಂದಿಯ ನಾಸ್ತಿಕ ಪ್ರಚಾರದಿಂದ ತಪ್ಪು ದಾರಿಗೆ ಹೋಗದಿರಬಹುದು. ಇದೆಯಾ ಮಾತಾಜಿ? ಮತ್ತೆ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ನಂತರ ಹೇಳ್ತಾ ಇರೋದು ನಮ್ಮ ಕಣ್ಣುಗಳ ಪ್ರಯೋಜನ. ನಮ್ಮ ಕಣ್ಣುಗಳನ್ನು ಭಗವಂತನ ದಿವ್ಯ ಮೂರ್ತಿಗಳನ್ನು ನೋಡಕ್ಕೆ ನಾವು ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ಭಗವಂತನ ದಿವ್ಯ ಧಾಮಗಳನ್ನು ನಾವು ಸಂದರ್ಶಿಸಲಿಕ್ಕೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸೈಟ್ ಸೀಯಿಂಗ್ ಆಗಿ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಹೋಗೋದು, ಈ ಜಾಗ ನೋಡೋಣ, ಆ ಸ್ಥಳ ನೋಡೋಣ, ಈ ದೇಶಕ್ಕೆ ಹೋಗೋಣ, ಯುರೋಪಿಯನ್ ಟೂರ್, ಅಮೇರಿಕನ್ ಟೂರ್, ಇಲ್ಲ ಹೀಗೆ ಏನೇನೋ ಈಗ ಮಾಡ್ತೀವಿ ನಾವು. ಸೊ ಹೀಗೆ ತೀರ್ಥಕ್ಷೇತ್ರಕ್ಕೂ ಕೂಡ ಈ ರೀತಿಯಾಗಿ ವಿಸಿಟ್ ಮಾಡಬಾರ್ದು ಅಂತ ಹೇಳ್ತಾರೆ. ತೀರ್ಥಕ್ಷೇತ್ರಕ್ಕೆ ಹೋಗೋದು ನಾವು ಭಗವಂತನ ದಿವ್ಯ ಲೀಲೆಗಳು ನಡೆದದ್ದು, ಮತ್ತೆ ಅಲ್ಲಿ ನಮ್ಗಿನ್ನ ಭಕ್ತಿಯಲ್ಲಿ ಒಂದು ಪ್ರೋತ್ಸಾಹ, ಒಂದು ಸ್ಫೂರ್ತಿ ಸಿಗೋಬೇಕು. ಹಿಂದೆ ಹೇಳ್ತಾ ಇರೋ ತೀರ್ಥಕ್ಷೇತ್ರಗಳಲ್ಲಿ ತುಂಬಾ ಜನ ಈ ಭಕ್ತರು ಇರ್ತಾರೆ, ಯಾವುದೇ ತೀರ್ಥಕ್ಷೇತ್ರದಲ್ಲೂ ಕೂಡ. ಸೊ ಅವರು ಗೈಡ್ ಆಗಿ ಅವರು ಅದಕ್ಕೆ ಬ್ರಾಹ್ಮಣರು ಅಂತ ಇರ್ತಾ ಇದ್ರು ಹಿಂದೆ, ತುಂಬಾ ಪರಿಶುದ್ಧವಾಗಿ ಪಾಲನೆ ಮಾಡ್ತಾ ಭಕ್ತರು. ಸೊ ಅವರು ತೀರ್ಥಕ್ಷೇತ್ರದ ಬಗ್ಗೆ ಎಲ್ಲ ತೋರಿಸ್ತಾ ಇರುತ್ತೆ. ಈ ಕ್ಷೇತ್ರದಲ್ಲಿ ಇದು ಆಯ್ತು, ಭಗವಂತನ ಈ ಲೀಲೆ ಆಯ್ತು, ಈ ತರ ದೊಡ್ಡ ಆಚಾರ್ಯರು ಇಲ್ಲಿದ್ದರು, ಪ್ರತಿಯೊಂದು ಮಹತ್ವ ಈ ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ಅವ್ರದ್ದೇನು ಫೀಸ್ ಇರ್ಲಿಲ್ಲ, ಚಾರ್ಜಸ್ ಇರಲಿಲ್ಲ. ಇವಾಗ ನಾವು ಹೋದ್ರೆ ತೀರ್ಥಕ್ಷೇತ್ರಕ್ಕೆ ಒಂದ್ ಕಡೆ ಹೋದ್ರೆ ಮುಂದೆ ಚಾರ್ಜಸ್ ಅವ್ರದ್ದು ಫಿಕ್ಸ್ ಮಾಡ್ಕೊಳ್ಬೇಕು. ಅವ್ರದ್ದು ಎಷ್ಟು ವಿಸಿಟ್, ಅವ್ರದ್ದು ಇದು ಇಷ್ಟು ಫೀಸು ಅಂತ ಎಲ್ಲ ಇಲ್ಲ. ಸೊ ಹಿಂದೆ ಹೇಳ್ತಾ ಇದ್ರು ಇವರು ಈ ರೀತಿ ಆ ತೀರ್ಥಕ್ಷೇತ್ರದಲ್ಲಿ ಇರ್ತಾ ಇದ್ದು ಬ್ರಾಹ್ಮಣರು, ಶುದ್ಧ ಭಕ್ತರು, ಅವರು ಮಾರ್ಗದರ್ಶನ ಕೊಡ್ತಾ ಇದ್ರು. ಅಲ್ಲಿ ಬಂದವ್ರಿಗೆ ಈ ರೀತಿಯ ಸ್ಥಳದ ಮಹಾತ್ಮೆ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಅವ್ರದ್ದು ಅಷ್ಟು ಫೀಸ್ ಇರ್ಲಿಲ್ಲ. ಆದ್ರೆ ಜನರು ಓದೋರು ಅವರ ಇಷ್ಟದಂತೆ ಅವರ ಒಂದಿದಾಗ ಅವರಿಗೆ ದಾನ, ನೀವಿಷ್ಟು ಇಟ್ಕೊಳ್ಳಿ ನೀವು ನಿಮ್ಮ ಇದಕ್ಕೆ ಅಂತ, ಏನ್ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತಿಲ್ಲ, ಅವ್ರ ಕಾಣಿಕೆ ಕೊಡ್ತಾರೆ. ಹೀಗೆ ಅವರ ಇದು ನಡೀತಾ ಇತ್ತು, ಅವರ ಒಂದು ಜೀವನೋಪಾಯ ಕೂಡ ನಡೀತಾ ಇತ್ತು. ಸೊ ಹಿಂದೆ ಆ ರೀತಿಯ ಒಂದು ಇದು ಕಾರ್ಯಗಳು, ಆ ರೀತಿಯ ಒಂದು ಅದೇ ಕಾಲ ಸಮಯದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗಿ ಎಲ್ಲವೂ ಕೂಡ ಇಷ್ಟು ಅಷ್ಟು ಅಷ್ಟು ಇದು ಈ ತರ ಪ್ರೊಫೆಷನಲ್ ಅಂತ. ಸೊ ಈ ರೀತಿಯಲ್ಲೆಲ್ಲ ಇದಕ್ಕೂ ಕೂಡ ಅದಕ್ಕೆ ಹೇಳ್ತಾ ಇರೋದು, ಒಬ್ಬ ಗುರುಗಳು ಅವರ ಮಾರ್ಗದರ್ಶನಲ್ಲೇ ಇದು ಕೂಡ ನೋಡ್ಬೇಕು ನಾವು. ತೀರ್ಥಕ್ಷೇತ್ರಗಳನ್ನು ಕೂಡ ಅಲ್ಲಿ ಭೇಟಿ ಮಾಡ್ಬೇಕು, ಅಲ್ಲಿ ಹೋಗೋದು ಅದು ಮುಖ್ಯ ಕಾರ್ಯ. ಹೇಳೋದು ತೀರ್ಥಕ್ಷೇತ್ರದಲ್ಲಿ ಶುದ್ಧ ಭಕ್ತರು ಅವರ ಒಂದು ಸಂಘವನ್ನು ಪಡೆಯೋದು, ಇದು ತುಂಬಾ ಮುಖ್ಯವಾದ ಕಾರ್ಯ. ಸೊ ಕೇವಲ ಅಲ್ಲಿ ಹೋಗಿ ಏನೋ ಒಂದು ನೀರಿನ ಸ್ನಾನ ಮಾಡೋದು, ಇನ್ನೊಂದು ಸ್ಥಳಗಳನ್ನು ನೋಡೋದು, ಅದಕ್ಕಿಂತ ಮುಖ್ಯವಾಗಿ ಶ್ರವಣ ಅದಕ್ಕೆ ಶ್ರವಣದಿಂದನೇ ಮತ್ತೆ ಎಲ್ಲ ಭಕ್ತಿಯ ಅಂಗಗಳು ಕೂಡ ಪರಿಪೂರ್ಣತೆಯನ್ನು ಸಾಧಿಸಕ್ಕಾಗುತ್ತೆ. ಸೊ ತೀರ್ಥಕ್ಷೇತ್ರಗಳ ವಿಸಿಟ್ ಕೂಡ ಈ ರೀತಿಯಲ್ಲಿ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇರೋದು ಕಣ್ಣುಗಳನ್ನ ಭಗವಂತನ ಕೊಟ್ಟಿದ್ದಾನೆ, ಇದನ್ನು ನಾವು ಭಗವಂತನ ದಿವ್ಯ ರೂಪಗಳನ್ನು ನೋಡೋದಕ್ಕೆ ಉಪಯೋಗಿಸಿದ್ರೆ ಅವಾಗ ಇಲ್ಲಿ ಇಲ್ಲ ಅಂದ್ರೆ ಈ ಮಾಯ ಆಕರ್ಷಣೆಯಿಂದ ನಾವು ಮುಕ್ತರಾಗ್ತೇವೆ. ಇಲ್ಲಾಂದ್ರೆ ಭೌತಿಕ ಜಗತ್ತು ತುಂಬಾ ಆಕರ್ಷಣೆ, ಇದು ಮಾಯ. ಸೊ ನಮಗೆ ಜನ್ಮದಿಂದ ಈ ಆಕರ್ಷಣೆ ಇದೆ, ಈ ಮೋಹ. ಸೊ ಇಲ್ಲಿ ಹೇಳ್ತಾರೆ ಇದರಿಂದ ಸುಲಭವಲ್ಲ. ಅದು ಆಧುನಿಕ ಪ್ರಪಂಚದಲ್ಲಿ ಇಲ್ಲಿ ಹೇಳ್ತಾರೆ ಸಿನಿಮಾ ಆಕರ್ಷಣೆ, ಈ ರೀತಿ ಪ್ರಭುಪಾದರು ಹೇಳ್ತಾ ಇರೋದು. ಇದರಿಂದ ನೀವು ಹೊರಗೆ ಬರ್ಬೇಕು ಅಂದ್ರೆ ನೀವು ಭಗವಂತನ ಭಕ್ತಿ ಸೇವೆಯಲ್ಲಿ, ಭಗವಂತನ ಮೂರ್ತಿ ಸೇವೆಯಲ್ಲಿ ತೊಡಗಬೇಕು. ಸೊ ಭಗವಂತನ ಮೂರ್ತಿ ಸೇವೆ ಮಾಡೋದಕ್ಕೆ ಪಂಚರಾತ್ರ ವಿಧಿ ಅಂತ ಹೇಳ್ತಾರೆ. ಪಂಚರಾತ್ರ ವಿಧಿ ಅಂದ್ರೆ ಯಾವ ರೀತಿಯಲ್ಲಿ ಭಗವಂತನ ಪೂಜೆ ಮಾಡೋದು, ಮೂರ್ತಿಯನ್ನು, ಪೂಜಾ ವಿಧಿಯನ್ನು.
ಇದನ್ನು ನಾವು ಮಾಡೋ ಶ್ರವಣ, ಭಗವದ್ಗೀತೆ ಭಾಗವತ ಶ್ರವಣ ಮಾಡೋದು, ಭಗವಂತನ ನಾಮ ಜಪಿಸೋದು, ಕೀರ್ತನೆ ಮಾಡೋದು, ಇದಕ್ಕೆ ಭಾಗವತ ವಿಧಿ ಅಂತ ಹೇಳ್ತಾರೆ. 2 ವಿಧಿಗಳು ಭಕ್ತಿಯಲ್ಲಿ. ಸೊ ಹೇಳೋದು ಭಾಗವತ ವಿಧಿ ಮುಖ್ಯ. ಯಾವಾಗಾದ್ರೂ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಇದನ್ನು ನಾವು ಮೊದಲು ಸ್ವೀಕರಿಸ್ಬೇಕು, ಭಾಗವತ ವಿಧಿ. ಆದರೆ ಸಾಧ್ಯ ಆಯ್ತು ಅಂದ್ರೆ 2 ಕೂಡ ಸ್ವೀಕರಿಸ್ಬೇಕು. ಸೊ ಹೇಳ್ತಾರೆ, ಹೇಗೆ ಒಂದು ಟ್ರೈನ್ ಹೋಗುತ್ತೆ, ಒಂದು 2 ಕಂಬಿ ಮೇಲೆ ಹೋಗುತ್ತೆ, ಟ್ರೈನ್ 1 ಕಂಬಿ ಮೇಲೆ ಹೋಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಹೇಳೋದು, ಭಕ್ತಿ ಅನ್ನೋದು ನಮ್ಮದು ನಾವು ಮಾಡೋದು ಭಾಗವತ ವಿಧಿಯೂ ಆಗ್ಬೇಕು, ಪಂಚರಾತ್ರ ವಿಧಿನೂ ಆಗ್ಬೇಕು. ಸೊ ಆಚಾರ್ಯ ಶ್ರೀಲ ಪ್ರಭುಪಾದ ಕೂಡ ದೊಡ್ಡ ದೊಡ್ಡ ಆಚಾರ್ಯರು ನಮ್ಗೆ ಅದಕ್ಕೆ ನಮಗೆ ಕೊಟ್ಟಿದ್ದಾರೆ. ಭಗವಂತ ನಾಮ ಜಪ ಮಾಡ್ಬೇಕು, ಪ್ರತಿ ದಿನ 16 ಸುತ್ತು, ಮತ್ತೆ ಭಾಗವತ ಓದ್ಬೇಕು, ಪ್ರಚಾರ ಮಾಡ್ಬೇಕು, ಇದೆಲ್ಲ ಕೊಟ್ಟಿದ್ದಾರೆ ಭಾಗವತ ವಿಧಿ. ಜೊತೆಗೆ ನಮ್ಗೆ ಅರ್ಚನಾ ವಿಧಿ, ಇದು ಕೂಡ ಪಂಚರಾತ್ರ ವಿಧಿ ಕೂಡ ಕೊಟ್ಟಿದ್ದಾರೆ. ಭಗವಂತನ ಮಂದಿರದಲ್ಲಿ ಪೂಜೆ ನಡೆಯೋದು, ಆ ಭಗವಂತನ ದಿವ್ಯ ಮೂರ್ತಿಗೆ ಸೇವೆ ಮಾಡುವುದು, ಅರ್ಚನಾ ಪದ್ಧತಿ. ಸೊ ಈ ಅರ್ಚನಾ ಪದ್ಧತಿ ಆಚಾರ್ಯರಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದು ಕುಟುಂಬದಲ್ಲಿ ಅವ್ರು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲರೂ ಕೂಡ ಈ ರೀತಿ ತೊಡಗಿರ್ಬೇಕು. ಭಗವಂತನ ದಿವ್ಯ ಮೂರ್ತಿಗೆ ಸೇವೆ, ಇದು ಹೇಳ್ತಾರೆ ಪ್ರತಿ ಮನೆಯಲ್ಲೂ ಇರ್ತಾ ಇತ್ತು ಹಿಂದೆ ವೈದಿಕ ಕಾಲದಲ್ಲಿ. ಪ್ರತಿ ಮನೆಯಲ್ಲೂ ಒಂದು ಸಾಲಿಗ್ರಾಮ ಶಿಲೆ ಇದ್ದು, ಇಲ್ಲ ಈ ರೀತಿ ಪೂಜೆ ನಡೆಯೋದು, ಇದು ಪ್ರತಿ ಮನೆಯ ಸಂಸ್ಕೃತಿ. ಈಗ ಒಂದು 100-200 ವರ್ಷದಿಂದ ನಮಗೆ ಅದು ಕಳ್ಕೊಂಡಿದೆ. ಇಲ್ಲ ಅಂದ್ರೆ ಭಾರತದಲ್ಲಿ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ರೀತಿ ಭಗವಂತನ ಪೂಜೆ ನಡೀತಾ ಇತ್ತು. ಸೊ ಅಲ್ಲಿ ಹೇಗೆ ನಡೆಸಬೇಕು ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಬೆಳಿಗ್ಗೆಯಿಂದ ಏನೇನದು ವ್ಯವಸ್ಥಿತವಾಗಿದೆ, ಶಾಸ್ತ್ರೋಕ್ತವಾಗಿದೆ, ಅದನ್ನ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಮಂಗಳಾರತಿ, ಮತ್ತೆ ಅರ್ಚನೆ, ಪೂಜೆ, ಕೀರ್ತನೆ, ಶೃಂಗಾರ, ಭಗವಂತನ ಮತ್ತೆ ಭೋಗ. ಸೊ ಅದು ಆಚಾರ್ಯರು ನಮಗೆ ಕಾಲ ಸಮಯ ತಕ್ಕಂತೆ ಅದನ್ನ ಇದು ಕೊಡ್ತಾರೆ. ಇವಾಗ ಅದಕ್ಕೆ ಶ್ರೀಲ ಪ್ರಭುಪಾದ ಕೂಡ ನಮ್ಮ ಸಂಸ್ಥೆಯಲ್ಲಿ ಮೊದಲಿಗೆ ಕೇಂದ್ರಗಳು ಪ್ರಾರಂಭ ಆದಾಗ ಬಹಳ ಕಡೆ ಜಗನ್ನಾಥನ ಮೂರ್ತಿ, ಇಲ್ಲ ಅಂದ್ರೆ ನಿತಾಯ ಗೌರಾಂಗ, ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅವರ ಪೂಜೆ, ಇವರ ಮೂರ್ತಿಯ ಸೇವೆ ನಡೆಯುತ್ತೆ. ಸೊ ಇವರ ಸೇವೆ ಮಾಡೋದು ತುಂಬಾ ಸುಲಭ, ಯಾರು ಕೂಡ ಮಾಡಬಹುದು. ಇದರಲ್ಲಿ ಜಗನ್ನಾಥ ಪುರಿ ಭಗವಂತನ ಆ ಒಂದು ಆಕಾರದಲ್ಲಿ, ಆ ಒಂದು ರೂಪದಲ್ಲಿ ತುಂಬಾ ಕರುಣಾಮಯಿ. ಅವನು ನಮ್ಮ ಅಪರಾಧಗಳನ್ನು ಲೆಕ್ಕಿಸೋದಿಲ್ಲ. ಆದರೆ ಲಕ್ಷ್ಮೀನಾರಾಯಣ ರೂಪದಲ್ಲಿ, ಸೀತಾರಾಮ, ರಾಧಾಕೃಷ್ಣ ಈ ರೂಪದಲ್ಲಿ ಹೇಳ್ತಾರೆ, ಭಗವಂತನನ್ನು ಒಬ್ಬ ಮಹಾರಾಜ ಮಹಾರಾಣಿ ಅವರ ಸೇವೆ ಮಾಡೋ ರೀತಿಯಲ್ಲಿ ನೋಡ್ಬೇಕು. ಅವ್ರಿಗೆ ತುಂಬಾ ಒಂದು ಕೇರ್, ತುಂಬಾ ಹೇಳ್ತಾರೆ ಅಟೆನ್ಷನ್, ಗ್ರೇಟ್ ಕೇರ್ ಅಂಡ್ ಅಟೆನ್ಷನ್, ತುಂಬಾ ಒಂದು ಜಾಗರೂಕವಾಗಿ, ತುಂಬಾ ಒಂದು ಇದಾಗಿ ಅವರ ಸೇವೆ ಮಾಡ್ಬೇಕು. ಯಾವ ಸಮಯದಲ್ಲಾಗ್ಬೋದು, ಒಂದು ಸ್ವಚ್ಛತೆಯಲ್ಲಾಗ್ಬೋದು, ಆ ಪ್ರತಿಯೊಂದರಲ್ಲೂ ಕೂಡ ಸ್ಟ್ಯಾಂಡರ್ಡ್ ಇದೆ. ಆದರೆ ಈ ಜಗನ್ನಾಥನ ರೂಪದಲ್ಲಿ, ಚೈತನ್ಯ ಮಹಾಪ್ರಭು ರೂಪದಲ್ಲಿ ತುಂಬಾ ಭಗವಂತನ ಕರುಣಾಮಯಿ ಆಗಿರೋದ್ರಿಂದ, ಅವರು ನಮ್ಮನ್ನು ಉದ್ಧರಿಸಲಿಕ್ಕೆ ಬಂದಿರೋದ್ರಿಂದ ಇವರ ಮೂರ್ತಿಯ ಪೂಜೆ ಸುಲಭ. ಸೊ ಈ ರೀತಿ ನಮಗೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಈ ರೀತಿ ನಾವು ಅವರ ಪೂಜೆ, ಅದಕ್ಕೂ ಕೂಡ ಇದೆ. ಅಟ್ಲೀಸ್ಟ್ ಹೇಳ್ತಾರೆ 2 ಬಾರಿ ಭಗವಂತನಿಗೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ರೂಪದಲ್ಲಿ 2 ಬಾರಿ ಪೂಜೆ ಮಾಡಬೇಕು. ಅವ್ರಿಗೆ 2 ಬಾರಿ ನೈವೇದ್ಯವನ್ನು ಅರ್ಪಣೆ ಮಾಡೋದು. ಒಂದು ಸಲ ಫ್ರೂಟ್ಸ್ ಆಫರ್ ಮಾಡ್ಬೋದು, ಫ್ರೂಟ್ಸ್, ಮಿಲ್ಕ್ ಏನಾದ್ರು. ಇನ್ನೊಂದು ಸಲ ಅವರಿಗೆ ನಾವು ತಯಾರಿ ಮಾಡಿದ ಆಹಾರ ಪದಾರ್ಥ ನಾವು ಅರ್ಪಣೆ ಮಾಡ್ಬೋದು. ಈ ರೀತಿ ಕನಿಷ್ಠ ಇದು. ರಾಧಾಕೃಷ್ಣ ಪೂಜೆ ಅಂದ್ರೆ ತುಂಬಾ ಮಿನಿಮಮ್ 5 ಸಲ ಅಂತ ಹೇಳ್ತಾರೆ. ಮಿನಿಮಮ್ 5 ಸಲ. ಎನಿವೆ, ಇನ್ನ ಅದು ಹೆಚ್ಚು ಭಗವಂತನ ಸೇವೆಯನ್ನು ತುಂಬಾ ಒಂದು ಇದಾಗಿ ನಾವು ಮಾಡ್ಬೇಕು, ಶುಚಿತ್ವದಿಂದ ಮತ್ತೆ ಸಮಯದ ಇದಾಗಿ ಮಾಡ್ಬೇಕು ಅಂತ ಹೇಳೋದು ಪದ್ಧತಿಗಳಿದೆ. ಸೊ ಇದೆಲ್ಲವೂ ನಮಗೆ ಮಾರ್ಗದರ್ಶನ ಗುರು ಆಚಾರ್ಯರು ಕೊಡ್ತಾರೆ. ಸೊ ಅವರಿಂದ ನಾವು ಮಾಡ್ಬೇಕು. ಇಲ್ಲ ನನಗೆ ಇಷ್ಟ ಆಯ್ತು, ನಾನು ಒಂದೆಲ್ಲೋ ಬೊಂಬೆಯನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡ್ತೇನೆ, ಇಲ್ಲ. ಪ್ರಭುಪಾದರು ಒಂದ್ ಕಡೆ ಶಿಷ್ಯರಿಗೆ ಹೇಳ್ತಾರೆ, ಯಾಕಂದ್ರೆ ಪ್ರಭುಪಾದರು ಈ ಸಂಸ್ಥೆ ಶುರು ಮಾಡಿದ್ಮೇಲೆ ಈ ಮೂರ್ತಿ ಪೂಜೆ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಗೆ ಪ್ರಭುಪಾದ ಸ್ಟಾರ್ಟ್ ಮಾಡಿಲ್ಲ, ಮೊದಲಿಗೆ ಒಂದು ಚಿತ್ರಪಟ, ಒಂದು ಫೋಟೋಗೆ ಪೂಜೆ ಮಾಡೋದು ತೋರಿಸ್ಕೊಟ್ರು. ನಂತರ ಅವರ ಭಕ್ತರು ಹೆಚ್ಚು ಮುಂದೆ ಅವರು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಿದ ಹಾಗೆ ಮೂರ್ತಿ ಪೂಜೆಯನ್ನು ತಂದರು. ಪ್ರಭುಪಾದ ತಂದು ಜಗನ್ನಾಥನ ಪೂಜೆ ಶುರು ಮಾಡಿದ್ರು. ನಂತರ ಕೊನೆಗೆ ರಾಧಾಕೃಷ್ಣ ಪೂಜೆ ಕೂಡ ತಂದರು. ಸೊ ಹೇಳ್ತಾರೆ, ಒಂದು ಸಮಯದಲ್ಲಿ ಶ್ರೀಲ ಪ್ರಭುಪಾದ ಶಿಷ್ಯರು ಯಾರಿದ್ದಾರೆ ಪಾಶ್ಚಾತ್ಯ ದೇಶದಲ್ಲಿ, ಎಲ್ಲರೂ ಮೂರ್ತಿಯನ್ನು ತೆಗೆದುಕೊಂಡು, ಭಾರತಕ್ಕೆ ಪರ್ಟಿಕ್ಯುಲರ್ ಬಂದ್ರೆ ಎಲ್ಲ ಮೂರ್ತಿಯನ್ನು ಖರೀದಿ ಮಾಡಿ ಅವ್ರು ತಗೊಂಡು ಹೋಗುದು. ಸೊ ಪ್ರಭುಪಾದ ಹೇಳ್ತಾರೆ, ಇಲ್ಲ ನಿಮ್ಗೆ ತರಬೇತಿ ಆಗಿಲ್ಲ. ಸೊ ನೀವು ಇಷ್ಟು ದಿಢೀರಾಗಿ ಸಡನ್ ಆಗಿ ಮೂರ್ತಿ ಪೂಜೆ ಮಾಡಬೇಡಿ. ಇದು ಭಾರತದಲ್ಲಾದ್ರೂ ಅಲ್ಲೊಂದು ಪದ್ಧತಿಯೇ ಇದೆ, ಅದು ಎಷ್ಟೋ ವರ್ಷಗಳ ಶತಮಾನಗಳಿಂದ ಆ ಒಂದು ಸಂಸ್ಕೃತಿ ಇದೆ. ಸೊ ನೀವು ಇಷ್ಟು ದಿಢೀರಾಗಿ ಮಾಡಬಾರದು. ನೀವು ಇದಕ್ಕೆ ಸಮಯ ಬರುತ್ತೆ, ನಾನು ನಿರ್ದೇಶನ ಕೊಡ್ತೇನೆ. ಸೊ ಪ್ರತಿಯೊಂದು ನಾವು ಮಾಡೋದು ಆಚಾರ್ಯರು, ಗುರುಗಳ ಮಾರ್ಗದರ್ಶನದಿಂದ ಇದು ಮಾಡಬೇಕಿದೆ. ಯಾಕಂದ್ರೆ ತುಂಬಾ ಅದ್ರಲ್ಲಿ ನಿಯಮಗಳಿದೆ. ನಾವು ಒಂದು ಚಿತ್ರಪಟದಲ್ಲಿ ಪೂಜೆ ಮಾಡೋದು ನಿಯಮಗಳಿಲ್ಲ ಅಷ್ಟು. ಅದಕ್ಕೆ ಅದು ಯಾವ ಟೈಮ್ ಪೂಜೆ ಮಾಡಿದ್ರು ಆಯ್ತು ನಾವು. ಆದರೆ ಮೂರ್ತಿ ಪೂಜೆ ಅಂದ್ರೆ ಅದಕ್ಕೆ ಸಮಯ,
ಮತ್ತೆ ಶುಚಿತ್ವ ಅದೆಲ್ಲ ಸ್ಟ್ಯಾಂಡರ್ಡ್. ದೇವಸ್ಥಾನದಲ್ಲಿ ತುಂಬಾ ಭಕ್ತರಿದ್ದೇವೆ ನಾವು, ತುಂಬಾ ಜನ ಎಲ್ಲರೂ ಸೇರಿ ಸಹಕರಿಸ್ಕೊಂಡು ಮಾಡ್ತೇವೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಕುಟುಂಬದಲ್ಲೂ ಕೂಡ ಆ ರೀತಿ ಒಂದು ವ್ಯವಸ್ಥೆ ಇದ್ರೆ ಗಂಡಸರು, ಗಂಡ, ಹೆಂಡತಿ ಮತ್ತೆ ಮಕ್ಕಳು ಎಲ್ಲರೂ ಕೂಡ ಸೇರಿ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು 12 ವರ್ಷದಲ್ಲಿ ಅವ್ರಿಗೆ ದೀಕ್ಷೆ ಆಗ್ಬೇಕು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಸೊ ಇಲ್ಲಿ ಹೇಗೆ ಎಲ್ಲಿ ನೋಡ್ತೀವಿ ನಾವು, ಎಷ್ಟು ಜನ ಭಕ್ತರೇ ಇರ್ಬೋದು ತಂದೆ ತಾಯಿ, ಆದ್ರೆ ಮಕ್ಕಳು 12 ವರ್ಷ ಆದ್ರೂ ಅವ್ರಿಗೆ ವಿಡಿಯೋ ಗೇಮ್ಸ್ ಆಡ್ಬೇಕು, ಅವ್ರಿಗೆ ಇನ್ನೊಂದು ಆಟ ಕ್ರೀಡೆ ಇರುತ್ತೆ. ಯಾಕಂದ್ರೆ ದೀಕ್ಷೆ ಪಡೆದ್ಮೇಲೆ ಇವೆಲ್ಲ ಇಲ್ಲ, ಇದೆಲ್ಲ ಸ್ಟಾಪ್. ಅವ್ರು ಸಂಪೂರ್ಣವಾಗಿ ಈಗ ಭಗವಂತನ ಸೇವೆಯಲ್ಲಿ ತೊಡಗಿ ಮತ್ತೆ ಅವ್ರಿಗೆ ಏನ್ ಬೇಕು ಜೀವನೋಪಾಯಕ್ಕೆ ಅವ್ರೇನ್ ಕಲಿಬಹುದು. ಅದು ಬಿಟ್ರೆ ಈ ರೀತಿಯ ಒಂದು ಆಟ, ಇದು ಕ್ರೀಡೆ, ಇದೆಲ್ಲ ಇಲ್ಲ. ಸೊ ಅದಕ್ಕೆ ಇದು ಆಗೋದಿಲ್ಲ ಈ ರೀತಿ. ಯಾಕಂದ್ರೆ ಪೂಜೆ ಮಾಡೋದು, ಭಗವಂತನ ಸೇವೆ ಮಾಡೋದು ಮೂರ್ತಿಗೆ ಅಂದ್ರೆ ತುಂಬಾ ವ್ಯವಸ್ಥಿತವಾದ ಕಾರ್ಯಗಳಿವೆ. ಅದಕ್ಕೆ ದೇವಾಲಯದಲ್ಲಿ ಅಥವಾ ನಡೆಯುತ್ತೆ. ದೇವಾಲಯ ತುಂಬಾ ಭಕ್ತರು ಇರೋದ್ರಿಂದ ತುಂಬಾ ಜನರು ಭಕ್ತರು ಬರೋ ಭಕ್ತರು ಕೂಡ ಒಳಗೆ ಇರೋ ಆಶ್ರಮವಾಸಿಗಳೇ ಅಲ್ಲ, ಹೊರಗಿನ ಗೃಹಸ್ಥ ಭಕ್ತರು ಕೂಡ ಯಾರು ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾರೆ ಅವರು ಕೂಡ ಪೂಜೆ ಮಾಡ್ಬೋದು. ಸೊ ಪ್ರಭುಪಾದರು ಆ ರೀತಿಯಲ್ಲಿ ಹರಿನಾಮ ದೀಕ್ಷೆ, ಬ್ರಾಹ್ಮಣ ದೀಕ್ಷೆ, ಸೊ ಈ ರೀತಿ ನಮ್ಗೆ ಪ್ರತಿಯೊಬ್ಬರು ಕೂಡ ಆ ಒಂದು ಅರ್ಹತೆಗಳನ್ನು ಪಡೆದು ಮತ್ತೆ ಭಗವಂತನ ಸೇವೆ ಮಾಡೋ ಒಂದು ಅವಕಾಶವನ್ನು ತಗೊಳ್ಬಹುದು. ಸೊ ಪ್ರತಿಯೊಬ್ಬರಿಗೂ ಈ ಭಾಗ್ಯವನ್ನು ಅವರು ಸ್ವೀಕರಿಸಬಹುದು. ಸೊ ಆ ರೀತಿಯಲ್ಲಿ ಆಚಾರ್ಯರು ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ಭಗವಂತನ ಪೂಜೆಯನ್ನು ಮಾಡಬೇಕು. ಸೊ ಈ ಒಂದು ಭಾಗ್ಯವನ್ನು ಸ್ವೀಕರಿಸಬೇಕು. ಇದು ತುಂಬಾ ಸುಲಭ. ಪ್ರತಿಯೊಂದು ಒಂದು ಸಂಘ ಅಷ್ಟೇ, ನಾವು ಯಾವ ರೀತಿಯ ವ್ಯಕ್ತಿಗಳ ಜೊತೆ ಸಂಘ ಮಾಡ್ತೇವೆ ಆ ರೀತಿಯ ಒಂದು ಇದು ಬೆಳೆಸ್ತೇವೆ ನಾವು. ಸೊ ಭಕ್ತರ ಸಂಘದಲ್ಲಿ ನಾವು ಹೆಚ್ಚು ನಾವು ಇದ್ದರೆ ನಾವು ಅವ್ರ ತರನೇ ಆ ಒಂದು ದಿನಚರಿ, ಆ ರೀತಿಯ ಒಂದು ಅಭ್ಯಾಸಗಳು ನಮ್ಮದಾಗುತ್ತೆ. ಇಲ್ಲ ನಾವು ಭಕ್ತರ ದೂರ ಇದ್ರೆ ನಮಗೆ ಅಭಕ್ತರಿದ್ದಾರೆ ಸಮಾಜದಲ್ಲಿ ಎಲ್ಲಿ, ಸೊ ಅವರ ಟಿವಿ ಇದೆ, ಇನ್ನೊಂದಿದೆ, ನಮಗೆ ಬೇರೆ ಮಾರ್ಗದಲ್ಲಿ ತೋರಿಸೋದಕ್ಕೆ. ಸೊ ಹಾಗೆ ನಾವು ನಮ್ಮ ಮಾರ್ಗ ದೂರ ಆಗುತ್ತೆ. ಸೊ ಇದು ತುಂಬಾ ಸುಲಭ, ಆದರೆ ಇದನ್ನು ನಾವು ಅಳವಡಿಸ್ಬೇಕು. ಇದು ಎಷ್ಟು ನಾವು ಭಕ್ತರ ಸಂಘದಲ್ಲಿ ನಾವು ಭಕ್ತಿಯನ್ನು ಮಾಡ್ತೇವೆ ಅಷ್ಟು ಸುಲಭ ಇದೆ. ಭಕ್ತರ ಸಂಘದಲ್ಲಿ ಬಿಟ್ಟು ನಾವು ಮಾಡಿದ್ರೆ ಒಂದೊಂದು ಅಂಗ ಕೂಡ ತುಂಬಾ ಕಷ್ಟವೇ. ಇದೆಲ್ಲ ತುಂಬಾ ಕಷ್ಟ ಆಗಿರುತ್ತೆ ಇಲ್ಲ ಅಂದ್ರೆ ಈ ರೀತಿ. ನೈಜ ಗುರುವಿನ ನಿರ್ದೇಶಾನುಸಾರವಾಗಿ ಮಾಡುವ ದೇವತಾ ಪೂಜೆ ಗೃಹಸ್ಥರ ಜೀವನ ಪವಿತ್ರವಾಗಲು ಸಹಾಯವಾಗುತ್ತದೆ. ಸೊ ಪ್ರಭುಪಾದ ಭಗವದ್ಗೀತೆಯಲ್ಲಿ ನೀವು ಓದಿರ್ತೀರಾ, ಹೇಳ್ತಾರೆ 4 ಮಾಡ್ಬೇಕು. ಗೃಹಸ್ಥರಾದವ್ರು ಏನ್ ಮಾಡ್ಬೇಕು, ಅವರು ಭಗವಂತನ ಮೂರ್ತಿ ಪೂಜೆಯನ್ನು ವ್ಯವಸ್ಥಿತವಾಗಿ ಮಾಡ್ಬೇಕು. ಈ ಪೂಜೆ ಆರತಿ. 2ನೇದು ಏನ್ ಮಾಡ್ಬೇಕು, ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡ್ಬೇಕು. ಸೊ ಭಗವಂತನ ನೈವೇದ್ಯ 2ನೇದು. 3ನೇದು ಏನ್ ಮಾಡ್ಬೇಕು, ಭಗವಂತನ ಎದುರು ಈ ಜಪ ಸಂಕೀರ್ತನೆ ಮಾಡ್ಬೇಕು. ಕುಟುಂಬದವರು ಎಲ್ಲರೂ ಸೇರಿ ಬೆಳಿಗ್ಗೆ ಸಂಜೆ ದೇವಸ್ಥಾನದಲ್ಲಿ ಹೇಗೆ ನಡೆಯುತ್ತೆ ಅದೇ ರೀತಿಯ ಮನೆಯಲ್ಲೂ ಕೂಡ ಅವರು ಕೂಡ ಭಜನೆ ಸಂಕೀರ್ತನೆ ಮಾಡ್ಬೇಕು. 4ನೇದು ಅವರು ಈ ಭಗವದ್ಗೀತೆ ಭಾಗವತವನ್ನು ಚರ್ಚೆ ಮಾಡಬೇಕು. ಸೊ ಶ್ರೀಲ ಪ್ರಭುಪಾದ ಹೇಳ್ತಾರೆ ಈ ರೀತಿಯಲ್ಲಿ ಒಬ್ಬರು ಗೃಹಸ್ಥ ಜೀವನದಲ್ಲಿದ್ರು ಕೂಡ ಅವ್ರು ಪರಿಪೂರ್ಣತೆ ಪಡಿಬಹುದು. ಅವರೇನು ಸನ್ಯಾಸಿಗಳೇ ಆಗ್ಬೇಕು, ಬ್ರಹ್ಮಚಾರಿಗಳಾಗಿ ಇರ್ಬೇಕು ಅಂತ ಏನಿಲ್ಲ. ಆದ್ರೆ ಈ ರೀತಿಯಾಗಿ ಅವರು 4 ತತ್ವಗಳೇನಿದೆ, ಈ ಮೂರ್ತಿ ಪೂಜೆ ಅದರ ಒಂದು ವ್ಯವಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ಹೇಗಿದೆ ಆ ರೀತಿ ಮಾಡ್ಬೇಕು. ಆದ್ರೆ ಇವತ್ತು ಕೆಲವು ಇದು ತುಂಬಾ ಬದಲಾವಣೆಗಳಿದೆ. ಒಂದೊಂದು ಹೇಳ್ಬೇಕು ಅಂದ್ರೆ ಒಂದು ಇನ್ಸ್ಟಾಲ್ ಡಿಟಿ, ಅನ್ಇನ್ಸ್ಟಾಲ್ ಡಿಟಿ ಇಲ್ಲ. ಇದು ಹೇಗೆ ಶ್ರೀಲ ಪ್ರಭುಪಾದ ಕೊಟ್ಟಿದ್ದ ಪ್ರಕಾರ ನೋಡಿದ್ರೆ, ನೀವು ಶ್ರೀಲ ಪ್ರಭುಪಾದ ಶಿಷ್ಯರು ಕೊಟ್ಟಿದ್ದ ಪ್ರಕಾರ ನೋಡಿದ್ರೆ ತುಂಬಾ ಒಂದು ಹೈ ಸ್ಟ್ಯಾಂಡರ್ಡ್ ಇದೆ. ಸೊ ಆ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಅದು ನಿಜವಾದ ಪರಿಪೂರ್ಣತೆ. ನೈಜ ಗುರುವಿನ ನಿರ್ದೇಶನಾನುಸಾರವಾಗಿ ಮಾಡುವ ದೇವತಾ ಪೂಜೆ ಗೃಹಸ್ಥರ ಜೀವನ ಪವಿತ್ರವಾಗಲು ಸಹಾಯವಾಗುತ್ತದೆ. ಅಲ್ಲದೆ ಅದರಿಂದ ಆಧ್ಯಾತ್ಮ ವಿದ್ಯೆಯಲ್ಲಿ ಶೀಘ್ರವಾಗಿ ಪ್ರಗತಿ ಲಭಿಸುತ್ತದೆ. ಅನನುಭವಿ ಭಕ್ತನಿಗೆ ಕೇವಲ ಪುಸ್ತಕದ ತಾತ್ವಿಕ ಜ್ಞಾನವು ಸಾಲದು. ಇಲ್ಲಿ ಹೇಳ್ತಾರೆ ಥಿಯರಿಟಿಕಲ್. ನಾವು ಭಗವದ್ಗೀತೆ ಭಾಗವತ ಓದ್ತಾ ಇದ್ದೇವೆ, ಆದ್ರೆ ಭಗವಂತ ಪೂಜೆ ಮಾಡೋದ್ರಲ್ಲಿ ನಮಗೆ ಭಗವಂತನ ಆರತಿ ಮಾಡೋದು, ಭಗವಂತನಿಗೆ ನೈವೇದ್ಯ ತಯಾರಿ ಮಾಡೋದು, ಇದು ಪ್ರಾಕ್ಟಿಕಲ್ ಇದೆ. ನಾವ್ ಹೇಳ್ತಾ ಇದೀವಿ ಕೃಷ್ಣ ಸೇವೆ ಮಾಡೋ, ಕೃಷ್ಣ ಸೇವೆ ಮಾಡಿ, ಕೃಷ್ಣ ಸೇವೆ ಮಾಡಿ. ಆದ್ರೆ ಕೃಷ್ಣ ಸೇವೆ ಬಂದಾಗ ನಮ್ಗೆ ಅವಕಾಶ ಸಿಕ್ಕಿದಾಗ ನಾವು ಮಾಡೋದಿಲ್ಲ. ಅಯ್ಯೋ ನಾನು ಮಾಡೋದಿಲ್ಲ, ನಾನು ಭಗವಂತನಿಗೆ ಈ ರೀತಿ ಪೂಜೆ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ಲ, ಇಲ್ಲ ಭಗವಂತನ ನೈವೇದ್ಯ ತಯಾರಿ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಇಲ್ಲ ಭಗವಂತನ ಮಂದಿರ ಸ್ವಚ್ಛ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಇದು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋದು. ಸ್ವಲ್ಪ ಅದನ್ನ ಪ್ರಭುಪಾದರು ಹೇಳ್ತಾರೆ ಮಾಡ್ಬೇಕು. ಇದು ಥಿಯರಿಟಿಕಲ್ ಇದೆ, ತಿಳ್ಕೊಳ್ಳೋದು ಒಂದು ಜ್ಞಾನ, ಆದ್ರೆ ಅದನ್ನ ಅಳವಡಿಸೋದು ನಮ್ಗೆ. ಸೊ ಇದು ನಮ್ಗೆ ಭಗವಂತನ ಮೂರ್ತಿ ಇದರಲ್ಲಿ ದೇವಾಲಯದಲ್ಲಿ ಈ ಒಂದು ಅವಕಾಶ ಸಿಗುತ್ತೆ. ಸೊ ಇದನ್ನ ನಾವು ಮಾಡಬೇಕು. ಇದರಿಂದ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಮುಂದೆ ಅಡಚಣೆ ಇಲ್ಲದೆ ಹೋಗುತ್ತೆ. ಆಧ್ಯಾತ್ಮಿಕ ಪರಿಪೂರ್ಣತೆಯ ಸಿದ್ಧಿಗೆ ಅದೇ ಖಚಿತ ಮಾರ್ಗ. ಆಧ್ಯಾತ್ಮಿಕ ಜ್ಞಾನವನ್ನು ತಾತ್ವಿಕ ಹಾಗೂ ಪ್ರಾಯೋಗಿಕ ಜ್ಞಾನ ಈ ಎರಡರಿಂದಲೂ ಬೆಳೆಸಿಕೊಳ್ಳಬೇಕು. ಭಗವದ್ಧಾಮಕ್ಕೆ ಹಿಂದಿರುಗುವ ಹಾದಿಯಲ್ಲಿ ತನ್ನ ಶಿಷ್ಯನು ಕ್ರಮೇಣ ಸಾಧಿಸುವ ಮುನ್ನಡೆಯ ಬಗ್ಗೆ ತಿಳಿದಿರುವವನು ಪರಿಣತ ಗುರು. ಅಂತಹ ಗುರುವಿನ ಮೇಲೆ ಅನನುಭವಿ ಭಕ್ತನ ಭಕ್ತಿ ಸೇವೆಯ ತರಬೇತಿ ಪೂರ್ತಿಯಾಗಿ ಅವಲಂಬಿಸಿರುತ್ತದೆ. ಗುರುವು ತನ್ನ ಕುಟುಂಬದ ಖರ್ಚನ್ನು ಕಳೆಯಲು ಆಧ್ಯಾತ್ಮವನ್ನು ವ್ಯಾಪಾರದ ವಿಷಯವನ್ನಾಗಿ ಮಾಡಿಕೊಂಡಿರುವ ಕಪಟ ಗುರು ಆಗಕೂಡದು. ಸೊ ಈಗ ನಾವು ಕೇಳ್ತೇವೆ ಫ್ಯಾಮಿಲಿ ಗುರು ಅಂತ. ಸೊ ಆ ರೀತಿಯಲ್ಲಿ ಅವ್ರು ದೀಕ್ಷೆ ಕೊಡೋದು ಅದ್ರ ಬಗ್ಗೆ ಆಚಾರ್ಯ ಹೇಳ್ತಾರೆ ಇಲ್ಲ. ಆ ರೀತಿಯಲ್ಲಿ ಗುರು ಅಂದ್ರೆ ಆತರ ಅಲ್ಲ,
ಗುರು ಅಂದ್ರೆ ಬರಲಿರುವ ಸಾವಿನ ಸೆರೆಯಿಂದ ಶಿಷ್ಯನನ್ನು ಬಿಡುಗಡೆ ಮಾಡುವ ಪರಿಣತ ಗುರುವಾಗಿರ್ಬೇಕು. ಸೊ ಗುರು ಅಂದ್ರೆ ಅವರ ಶಿಷ್ಯರನ್ನು ಸಾವಿನ ಇದರಿಂದ ಬಿಡುಗಡೆ ಮಾಡಬೇಕು, ಅದು ಗುರು ಅಂತ ಹೇಳಿ ಅದರ ಡೀಟೇಲ್ ಕೂಡ ಹೇಳ್ತಾ ಇದ್ದಾರೆ. ಭಗವಂತನ ಸೇವೆಯಲ್ಲಿ, ಮಂದಿರದ ಅಲಂಕರಣದಲ್ಲಿ, ಮಧುರ ಕೀರ್ತನ ಮತ್ತು ಶ್ರುತಿಗಳಿಂದ ಆಯ್ದ ಆಧ್ಯಾತ್ಮಿಕ ಉಪದೇಶಗಳಲ್ಲಿ ಗಮನವಿಟ್ಟಾಗ ಅದು ಸಾಮಾನ್ಯನನ್ನು ಸಿನಿಮಾ ರೇಡಿಯೋಗಳ ಭಯಂಕರ ಆಕರ್ಷಣೆಯಿಂದ, ಪ್ರತಿದಿನ ಎಲ್ಲೆಡೆ ಪ್ರಸಾರವಾಗ ಕಾಮ ಪ್ರಚೋದಕ ಹೊಲಸು ಹಾಡುಗಳಿಂದ ಕಾಪಾಡುತ್ತದೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಇವತ್ತು ಟೈಮ್ ಆಯ್ತು, ಇವತ್ತು 8:45 ಆಯ್ತು. ಕುಸುಮ ಮಾಚದಿ, ನಿಮ್ದೇನೋ ಪ್ರಶ್ನೆ ಇತ್ತು, ನೀವಿದ್ದೀರಾ ನೀವು? ನಮಸ್ತೆ ಗುರುಜಿ. ಪುರಿ ಜಗನ್ನಾಥ ಬಗ್ಗೆ ಹೇಳ್ತಿದ್ರಲ್ವಾ, ಚೈತನ್ಯ ಪ್ರಭುಗಳು ನೆನಪು ಬರುತ್ತೆ. ಪುರಿ ಜಗನ್ನಾಥದಲ್ಲಿ ಚೈತನ್ಯ ಪ್ರಭುಗಳ ಲೀಲೆ ತಿಳ್ಕೊಬೇಕು ಅಂತ ಸ್ವಾಮಿ. ಹೇಳಿ ಮಾತಾಜಿ. ಚೈತನ್ಯ ಮಹಾಪ್ರಭು ಅಲ್ಲಿ ಪುರಿ ಜಗನ್ನಾಥದಲ್ಲಿ, ಪುರಿ ಜಗನ್ನಾಥದಲ್ಲಿ ಅವರ ಲೀಲೆ. ಪುರಿ ಜಗನ್ನಾಥದಲ್ಲಿ ಚೈತನ್ಯ ಪ್ರಭುಗಳ ಲೀಲೆ ತಿಳ್ಕೊಬೇಕು ಅಂತ ಕೇಳಿದ್ದು ಗುರುಜಿ. ಸೊ ಅದು ಏನ್ ಹೇಳ್ತಾರೆ ಅದನ್ನ, ಚೈತನ್ಯ ಚರಿತಾಮೃತ ಪುಸ್ತಕದಲ್ಲಿ ಆದಿಲೀಲಾ, ಮಧ್ಯಲೀಲಾ, ಅಂತ್ಯಲೀಲಾ. ಸೊ ವಿಶೇಷವಾಗಿ ಮಧ್ಯಲೀಲಾ, ಅಂತ್ಯಲೀಲಾ ಅದು ಚೈತನ್ಯ ಮಹಾಪ್ರಭು ಇದೆ ಎಲ್ಲಿ ಜಗನ್ನಾಥ್ ಪುರಿಯಲ್ಲಿರೋದೇ ಅಲ್ಲಿ ವಿವರಣೆ ಇರೋದಿಲ್ಲ. ಅದು ಪರ್ಟಿಕ್ಯುಲರ್ ಅಂತ್ಯಲೀಲಾ ಅಂತ ಹೇಳ್ತಾರೆ. ಎನಿವೆ, ಸೊ ಚೈತನ್ಯ ಮಹಾಪ್ರಭು 24 ವರ್ಷ ಅವ್ರು ಹುಟ್ಟಿದ್ದು ನವದ್ವೀಪ ಮಾಯಾಪುರದಲ್ಲಿ, ಅಲ್ಲಿ ಇರ್ತಾರೆ. ನಂತರ ಅವ್ರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ತಾಯಿಯ ಆದೇಶದ ಮೇಲೆ ಜಗನ್ನಾಥ್ ಪುರಿಗೆ ಬಂದು ಅವರು ವಾಸ ಮಾಡೋದು. ಸೊ ಈಗ ಈ ಸಲ ನಾವು ಹೋಗ್ತಾ ಇದ್ದೀವಿ. ಈ ಸಲ ಯಾವುದು ಅಕ್ಟೋಬರ್ ಯಾತ್ರೆ, ಕಾರ್ತಿಕ ಸಮಯದಲ್ಲಿ ಅದೇ ನಾವು ಜಗನ್ನಾಥ್ ಪುರಿಗೆ ಹೋಗೋ ಈ ಸಲ ಯಾತ್ರೆ ಇರೋದು. ಸೊ ಅಲ್ಲಿ ಚೈತನ್ಯ ಮಹಾಪ್ರಭು ನೆಲೆಸಿದ ಮನೆ ಏನದು, ಚಿಕ್ಕ ರೂಮ್ ಅಷ್ಟೇ, ಗಂಭೀರ. ಎಸ್ ಧನ್ಯವಾದ. ಗಂಭೀರ. ಸೊ ಅದು ಚಿಕ್ಕದು, ಅಷ್ಟು ಚೈತನ್ಯ ಮಹಾಪ್ರಭು ಅಲ್ಲಿ ವಾಸ ಮಾಡ್ತಾ ಇದ್ದು. ಸೊ ಅಲ್ಲಿ ಎಲ್ಲ ಚೈತನ್ಯ ಮಹಾಪ್ರಭು ಮಾಡಿದ ಲೀಲೆಗಳ ಸ್ಥಾನಗಳು ಇದೆ, ಅದನ್ನ ನೋಡ್ತೇವೆ, ಹೋಗ್ತೇವೆ ನಾವು ಅದಕ್ಕೆ. ಸೊ ಜಗನ್ನಾಥ್ ಪುರಿ ಪ್ರತಿ ವರ್ಷ ಚೈತನ್ಯ ಮಹಾಪ್ರಭು ಆ ಜಗನ್ನಾಥ ರಥಯಾತ್ರೆ ಏನ್ ಹೇಳ್ತಾ ಇದೀವಿ ನಾವು, ಸೊ ಅದನ್ನ ಚೈತನ್ಯ ಮಹಾಪ್ರಭು ಅಲ್ಲಿ ಸಂಕೀರ್ತನೆ ಮಾಡ್ತಾ ಇದ್ರು. ಅಲ್ಲಿ ಎಷ್ಟು ತಂಡಗಳು ಮಾಡ್ತಾ ಇದ್ರು, ಗುಂಪು ಗುಂಪಾಗಿ ಭಕ್ತರನ್ನು ಮಾಡಿ, ಭಗವಂತನ ಎದುರು, ಭಗವಂತನ ಪಕ್ಕದಲ್ಲಿ, ಭಗವಂತನ ಹಿಂದೆಯಲ್ಲಿ ಟೀಮ್ಸ್ ಹೇಳ್ತಾರೆ. ಒಂದೊಂದು ಟೀಮಲ್ಲೂ ಕೂಡ ಒಬ್ಬರು ಕೀರ್ತನೆ ಮಾಡೋರು, ಅದನ್ನ ರಿಪೀಟ್ ಮಾಡೋರು, ಮೃದಂಗ ಬಾರಿಸೋರು, ಮತ್ತೆ ಒಬ್ಬರು ನರ್ತನೆ ಮಾಡೋರು. ಆದ್ರೆ ಎಲ್ಲ ಕಡೆ 6-8 ಟೀಮ್ಸ್ ಮಾಡ್ತಾ ಇದ್ರು. ಮತ್ತೆ ಚೈತನ್ಯ ಮಹಾಪ್ರಭು ಪ್ರತಿಯೊಂದು ತಂಡದಲ್ಲೂ ಇರ್ತಾ ಇದ್ರು. ಪ್ರತಿಯೊಂದು ತಂಡದ ಅಂದ್ರೆ ಒಂದೇ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಅಷ್ಟು ವಿಸ್ತರಣೆಗಳು ತೆಗೆದುಕೊಂಡು ಪ್ರತಿಯೊಂದು ಭಕ್ತರ ಗುಂಪಿನಲ್ಲೂ ಕೀರ್ತನೆ ಮಾಡ್ತಾರೆ, ನರ್ತನೆ ಮಾಡ್ತಾರೆ. ಸೊ ಎಲ್ಲರೂ ಅನ್ಕೊಳ್ತಾ ಇದ್ದು ಚೈತನ್ಯ ಮಹಾಪ್ರಭು ನಮ್ಮೊಟ್ಟಿಗೆ ಮಾತ್ರ ಇದ್ದಾರೆ ಅಂತ. ಆದ್ರೆ ಚೈತನ್ಯ ಮಹಾಪ್ರಭು ಎಲ್ಲರ ಜೊತೆಗೂ ಇತ್ತು. ಇಲ್ಲಿ ಒಂದು ನಿತ್ಯಾನಂದ ಪ್ರಭು ಅವರ ತಂಡ ಇದ್ರು, ಅಲ್ಲೂ ಕೂಡ ಚೈತನ್ಯ ಮಹಾಪ್ರಭು ಇರ್ತಾ ಇದ್ರು. ಅದ್ವೈತಾಚಾರ್ಯರ ತಂಡ ಅಲ್ಲಿ ಕೀರ್ತನೆ ಮಾಡುವಾಗ ಅಲ್ಲೂ ಕೂಡ ಇರ್ತಾ ಇದ್ರು. ಇನ್ನೊಂದ್ ಕಡೆ ಗದಾಧರ ಪಂಡಿತರು ಮಾಡೋ ಅವ್ರ ತಂಡದಲ್ಲೂ ಇರ್ತಾ ಇದ್ರು. ವಕ್ರೇಶ್ವರ ಪಂಡಿತ್, ಯಾರ್ಯಾರು ಅಲ್ಲಿ ತಂಡಗಳಿರುತ್ತೆ, ಎಲ್ಲ ಕಡೆ ಚೈತನ್ಯ ಮಹಾಪ್ರಭು ರಥಯಾತ್ರೆಯಲ್ಲಿ ಏಕ ಸಮಯದಲ್ಲಿ ಭಾಗವಹಿಸ್ತಾ ಇದ್ರು. ಸೊ ಚೈತನ್ಯ ಮಹಾಪ್ರಭು ದಿವ್ಯ ಲೀಲೆಗಳು. ನಾವೇನ್ ಇವತ್ತು ಕೇಳ್ತಾ ಇದ್ವಿ, ಮಹಾರಾಜ್ ಪ್ರತಾಪರುದ್ರ. ಸೊ ಚೈತನ್ಯ ಮಹಾಪ್ರಭು ಅವರನ್ನು ಭೇಟಿ ಮಾಡಲು ನಿರಾಕರಿಸಿದ್ರು ಮೊದಲಿಗೆ. ಯಾಕಂದ್ರೆ ರಾಜ ಅಂದ್ರೆ ಅವ್ರಿಗಿಷ್ಟು ರಾಣಿಯರು, ಅಷ್ಟು ಸಂಪತ್ತು, ಒಂದು ಇಂದ್ರಿಯ ಸುಖದಲ್ಲಿ ಅವರು ಅಷ್ಟು ಒಂದು ಕಂಫರ್ಟಬಲ್ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಸೊ ಚೈತನ್ಯ ಮಹಾಪ್ರಭು, ನಾನು ಸನ್ಯಾಸಿ, ಸೊ ನಾನು ಹೇಗೆ ಭೇಟಿ ಮಾಡೋದು? ಸೊ ಅವರು ನಿರಾಕರಿಸ್ತಾರೆ ಭೇಟಿ ಮಾಡೋದು. ಸೊ ನಂತರ ಚೈತನ್ಯ ಮಹಾಪ್ರಭು ಅವರಿಗೆ ನೋಡ್ತಾರೆ, ಇದರ ಜಗನ್ನಾಥನ ಮುಂದೆ ಅವ್ರು ಅಷ್ಟು ವಿನಯದಿಂದ ಅವ್ರು ಸ್ವಚ್ಛ ಮಾಡ್ತಾ ಇರೋದು, ಒಂದು ಪೊರಕೆ ಇಟ್ಕೊಂಡು ಗುಡಿಸ್ತಾ ಇರೋದು ನೋಡಿ ಚೈತನ್ಯ ಮಹಾಪ್ರಭು, ಇದು ನಿಜವಾದ ಭಕ್ತ. ಸೊ ಭಗವಂತನ ಗೊತ್ತು, ಪರಮಾತ್ಮ ದೇವಾದಿದೇವ. ಸೊ ನಂತರ ಅವ್ರಿಗೆ ಅವ್ರ ಕರುಣೆಯನ್ನು ತೋರಿಸ್ತಾರೆ ಚೈತನ್ಯ ಮಹಾಪ್ರಭು. ಅದು ಅವರ ಭಕ್ತರ ಮೂಲಕ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾರೆ. ಸೊ ಜಗನ್ನಾಥ್ ಪುರಿಯಲ್ಲಿ ಚೈತನ್ಯ ಚರಿತಾಮೃತ ಓದ್ಬೋದು ಮಾತಾಜಿ, ಅಲ್ಲಿ ತುಂಬಾ ಇದೆಲ್ಲ ನೀವು ತಿಳ್ಕೊಳ್ತೀರ. ಯಾವ್ದು ಗುರುಜಿ ಬುಕ್ ಹೆಸರು? ಚೈತನ್ಯ ಚರಿತಾಮೃತ. ನೀವು ವೇದಾಭ್ಯಾಸ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಇಂಗ್ಲಿಷ್ ನಲ್ಲಿ ನೀವು ಓದ್ತೀರಾ ಅಂದ್ರೆ ಇದೆಲ್ಲ ನಿಮ್ಗೆ ಕನ್ನಡದಲ್ಲೇ ಕಂಫರ್ಟಬಲ್ ಗುರುಜಿ ಅಲ್ವಾ? ಕನ್ನಡದ PDF ನೋಡ್ಬೇಕು, ಎಲ್ಲಾದ್ರೂ ನಾವು ಹುಡುಕ್ಬೇಕು. ಇಲ್ಲ ಅಂದ್ರೆ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ. ಇಂಗ್ಲಿಷ್ ನಲ್ಲಿ ಓದ್ಬೋದು ಅಂದ್ರೆ ಅದು ಎಲ್ಲ ಈ ಬುಕ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ. ನೋಡೋಣ ಕನ್ನಡದಲ್ಲಿ ಯಾವ ತರ ಮಾಡಿಸ್ಬೇಕು. ಇಂಗ್ಲಿಷ್ ಆನ್ಲೈನ್ ಅಲ್ಲಿ ಇದೆ ಪ್ರಭುಜಿ. ಇಂಗ್ಲಿಷ್ ಆನ್ಲೈನ್ ಅಲ್ಲಿ ವೇದಾಭ್ಯಾಸ ನೋಡಿದ್ರೆ ಇಲ್ಲಿ ನೋಡ್ತೀರಾ ನೋಡಿ, ಇಲ್ಲಿ ಓಕೆ. ಸೊ ವೇದಾಭ್ಯಾಸ
ವೇದಾಬೇಸ್, ಆನ್ಲೈನ್ ವೇದಾಬೇಸ್. ಇಲ್ಲಿ ಹೋದ್ರೆ ಎಲ್ಲ ಪುಸ್ತಕಗಳು ಇದೆ. ಇಲ್ಲಿ ನಮ್ಗೆ ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ ಇಲ್ಲಿ ನೋಡ್ತಾ ಇರೋ 3ನೇ ಪುಸ್ತಕ. ಅದನ್ನ ಕ್ಲಿಕ್ ಮಾಡಿ. ಸೊ ಅಲ್ಲಿ ಹೋದ್ರೆ ನೀವು ಆದಿಲೀಲ, ಮಧ್ಯಲೀಲ, ಅಂತ್ಯಲೀಲ. ಸೊ ಆದಿಲೀಲದಲ್ಲಿ ಚೈತನ್ಯ ಮಹಾಪ್ರಭುವಿನ ಬಾಲ್ಯ ಲೀಲೆಗಳು, ಅವ್ರ ಮಾಯಾಪುರದಲ್ಲಿ ಅವ್ರದ್ದು ವಿಶೇಷವಾಗಿ ಅವರ ಲೀಲೆಗಳೆಲ್ಲ ಬರುತ್ತೆ. ಆದಿಲೀಲ. ನೆಕ್ಸ್ಟ್ ನೀವು ಇದೆ ಚೈತನ್ಯ ಚರಿತಾಮೃತದ ಮಧ್ಯಲೀಲಕ್ಕೆ ಹೋದ್ರೆ ನೋಡಿ, ಚೈತನ್ಯ ಮಹಾಪ್ರಭು ಇವರ ಎದುರು ಜಗನ್ನಾಥನ ಎದುರು ನೃತ್ಯ ಮಾಡ್ತಾರೆ. ಅದೇ ಚಿತ್ರ ಇದೆ ಇದು. ಮಧ್ಯಲೀಲ. ಸೊ ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತಕ್ಕೆ ಬಂದದ್ದು ಕೂಡ ಇದೆ. ಅದು ಕೂಡ ಒಂದು 2-3 ಅಧ್ಯಾಯಗಳಿವೆ. ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಪ್ರಚಾರ ಮಾಡಿದ್ದು ಅಂದ್ರೆ ದಕ್ಷಿಣ ಭಾರತಕ್ಕೆ ಬಂದು ಚೈತನ್ಯ ಮಹಾಪ್ರಭು ಮಾಡಿದ್ದು, ಹಾಗೆ ತೋರಿಸಿದ್ದು. ಮಾಡಿದ್ರು ಮಾಯಾಪುರದಲ್ಲಿ ಮಾಡಿದ್ರು ಚೈತನ್ಯ ಮಹಾಪ್ರಭು ಗೃಹಸ್ಥ ಜೀವನದಲ್ಲಿ ಇದ್ದಾಗ. ನಂತರ ಜಗನ್ನಾಥಪುರಿಯಲ್ಲಿ ಕೂಡ. ಆದ್ರೆ ಇನ್ನೊಂದು ರೀತಿಯಲ್ಲಿ ಬಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಪ್ರಯಾಣ ಮಾಡ್ತಾ ಮಾಡಿದ್ದು ದಕ್ಷಿಣ ಭಾರತ ಅಂತ ಹೇಳಿ ವಿಶೇಷ.